ತುಂಬ ವರ್ಷಗಳ ಅಪೇಕ್ಷೆ ಇತ್ತು ನಮಗೆ. ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ಗೋಡೆ ಹಾಕಬೇಕು, ಹಾಗೆಯೇ ಗೇಟ್ ಮತ್ತು ದ್ವಾರ ಹಾಕಬೇಕು ಅಂತ ಹೇಳಿ. ಅದು ಇವತ್ತು ನೆರವೇರ್ತಾ ಇದೆ. SKSSF ಕುಕ್ಕಾಜೆ ಕ್ಲಸ್ಟರ್ ಇವರ ಕೊಡುಗೆಯಾಗಿ ಇವತ್ತು ನಾವು ಶಾಲೆಗೆ ಇದನ್ನು ಸ್ವೀಕರಿಸ್ತಾ ಇದ್ದೇವೆ. ಈಗಾಗಲೇ ಇದರ ಉದ್ಘಾಟನಾ ಸಮಾರಂಭ ಜರುಗಿದೆ. ಈಗ ನಾವು ಸಭಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ವೇದಿಕೆ ಮೇಲೆ ದಯವಿಟ್ಟು ನಮ್ಮ SKSSFನ ಜಿಲ್ಲಾಧ್ಯಕ್ಷರಾದಂತಹ ಸೈಯದ್ ಅಮೀರ್ ತಂಗರ್ಕಿನೆ ಅವರು ಆಗಮಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ SDMCಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಐತಾಳ್ ಸರ್ ಅವರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಶ್ರೀನಿವಾಸ್ ನಾಯ್ಕ್ PG ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಮಂಚಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂತಹ ಶ್ರೀಯುತ ಹಸನಾರ್ ಸರ್ ತಾವು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ವಿಲ್ಮಾ ಶಾಂತಿ ಡಿಸೋಜಾ ಮೇಡಮ್ ತಾವು ಕೂಡ ಆಗಮಿಸಬೇಕು. ಶ್ರೀಯುತ ಹಸನಾರ್ ಸರ್ ತಾವು ಕೂಡ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. SKSSF ಕುಕ್ಕಾಜೆ ಕ್ಲಸ್ಟರ್ ಇದರ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಹಂಸಾ ಕುರಿಯಪ್ಪಾಡಿ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ವಲಯ ಕಾರ್ಯದರ್ಶಿ ಆದಂತಹ SKSSF ವಲಯ ಕಾರ್ಯದರ್ಶಿಗಳು ದಯವಿಟ್ಟು ಆಗಮಿಸಬೇಕು. ಹಾಗೆಯೇ ಶ್ರೀಯುತ ಸಿದ್ದಿಕ್ ಖಾದರ್ ಸರ್ SKSSFನ ಪದಾಧಿಕಾರಿಗಳು ದಯವಿಟ್ಟು ಆಗಮಿಸಬೇಕು. ಸುರೇಶ್ ರಾವ್ ಪತ್ತುಮುಡಿ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಒಂದು ಮಾದರಿ ಅಂತ ಹೇಳ್ಬೋದು. ಕಳೆದ ವರ್ಷ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಶ್ರೀಯುತ ಶ್ರೀನಿವಾಸ್ ನಾಯ್ಕ್ ಸರ್ ಅವರು ಆಗಮಿಸಿದರು. ಅದಾದ ನಂತರ SKSSF ಕುಕ್ಕಾಜೆ ಕ್ಲಸ್ಟರ್ ವತಿಯಿಂದ ಒಂದು ರಕ್ತದಾನ ಶಿಬಿರ ನಮ್ಮ ಶಾಲೆಗೆ ಹಮ್ಮಿಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು SKSSF ಸಂಘಟನೆಯವರಿಗೆ ಒಂದು ಮನವಿಯನ್ನು ಮಾಡಿದರು. ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ಗೇಟ್ ಮತ್ತು ದ್ವಾರ ಹಾಕಬೇಕು ಅಂತ ಹೇಳಿ. ಅದಕ್ಕೆ ತಕ್ಷಣವೇ SKSSFನ ಎಲ್ಲ ಪದಾಧಿಕಾರಿಗಳು ಒಪ್ಪಿ ಆಗಲೇ ತಯಾರಿಯನ್ನು ಶುರು ಮಾಡಿ, ಮತ್ತು ಕೆಲವು ಕಾರಣಾಂತರಗಳಿಂದ ಈ ಲಾಕ್ಡೌನ್ ಮತ್ತು ಇನ್ನಿತರ ಕಾರಣಾಂತರಗಳಿಂದ ಸ್ವಲ್ಪ ವ್ಯತ್ಯಯದಿಂದಾಗಿ ಸ್ವಲ್ಪ ನಮಗೆ ಇದಾಯಿತು, ಡಿಲೇ ಆಯಿತು. ಆದರೂ ಕೂಡ ಉತ್ಸಾಹದಿಂದ ರಾತ್ರಿ ಎಲ್ಲ ಕೆಲಸ ಮಾಡಿ ಸುಮಾರೆಲ್ಲ ಯುವಕರು ತಮ್ಮ ಶ್ರಮದಾನ ಮಾಡುವ ಮೂಲಕ ಹಾಗೆಯೇ ಆರ್ಥಿಕ ಸಹಾಯವನ್ನು ನೀಡುವಂತಹ ಮೂಲಕ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಬಹುಶಃ ಊರವರಿಂದ ಆದಂತಹ ಮೊದಲ ಕೆಲಸ ಅಂತ ನಾವಿದನ್ನು ಹೇಳಬೇಕು. ಸರ್ಕಾರದಿಂದ ನಮಗೆ ಒಂದಷ್ಟು ಅನುದಾನಗಳು ಬರ್ತವೆ. ಹಾಗೆಯೇ ನಾವು ಕೂಡ ಅಂದರೆ ಊರವರು ಪೋಷಕರು ನಾವು ಕೂಡ ಎಲ್ಲ ಕೈ ಜೋಡಿಸಿದಾಗ ಒಂದು ಸರ್ಕಾರಿ ಶಾಲೆಗಳನ್ನು ಒಳ್ಳೆಯ ಶಾಲೆಗಳನ್ನಾಗಿ ಮಾಡಬಹುದು. ಹಾಗೆಯೇ ಖಾಸಗಿ ಶಾಲೆಗಳ ಜೊತೆಗೆ ಪೈಪೋಟಿ ನೀಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೋದು ಅನ್ನೋದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಒಂದು ಸಂದರ್ಭ ಸಾಕ್ಷಿ ಅಂತ ನಾವು ಭಾವಿಸಬಹುದು. ಮಾನ್ಯರೇ, ಈ ಒಂದು ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಶ್ರೀನಿವಾಸ್ ನಾಯ್ಕ್ ಸರ್ ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ನಾನು ಸ್ವಲ್ಪ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಹೇಳಿ ನನ್ನ ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಕಳೆದ ವರ್ಷ ನವೆಂಬರಲ್ಲಿ ನಾನು ಈ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಬಂದೆ. ಒಂದೇ ವರ್ಷ ಆದದಷ್ಟೇ. ನನಗೆ ಒಂದು ಬಂದು 15-20 ದಿನ ಆಗುವಾಗ ಒಂದು ಫೋನ್ ಬರ್ತದೆ. ಆ ಫೋನ್ ಬೇರೆ ಯಾರ್ದು ಅಲ್ಲ, ನಮ್ಮ SKSSFನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿರಾಜ್ ಅವ್ರದ್ದು. ಅವ್ರು ಫೋನ್ ಮಾಡಿದ್ದು ನನಗೆ ಆ್ಯಕ್ಚುಲಿ ಅವರ ಮಗನ ವಿಷಯದಲ್ಲಿ ಒಂದು ಹೆಸರು ತಿದ್ದುಪಡಿ ಇದೆ ಸರ್, ಯಾವ ರೀತಿ ಮಾಡಬೇಕು ಅಂತ ಕೇಳಲಿಕ್ಕೆ ಅಂತ ಮಾಡಿದ್ದು. ನಾನು ಕೂಡ ಹೊಸದಾಗಿ ಬಂದಿದ್ದೆ, ಅವರಿಗೂ ಮಾಹಿತಿಯನ್ನು ಕೊಟ್ಟೆ. ಹಾಗೆ ಮತ್ತೊಂದು 15-20 ದಿನ ಆಗುವಾಗ ಡಿಸೆಂಬರ್ ಬಂತು. ಡಿಸೆಂಬರಲ್ಲಿ ಬಂದಾಗ ಅವರು ಮತ್ತೊಮ್ಮೆ ನನ್ನ ಹತ್ರ ಬಂದರು. ಸರ್, ಹೀಗೀಗೆ ನಾವೊಂದು ಸಂಘಟನೆ ವತಿಯಿಂದ ರಕ್ತದಾನ ಶಿಬಿರ ಒಂದು ಮಾಡ್ತಾಯಿದ್ದೀವಿ ಸರ್, ಅವಕಾಶ ಕೊಡ್ತೀರಾ ಅಂತ ಕೇಳಿದರು. ಆ್ಯಕ್ಚುಲಿ ಸರ್ಕಾರಿ ಶಾಲೆ, ನಾನೇ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ, SDMCಯಲ್ಲಿ ನಾನು ಚರ್ಚೆ ಮಾಡಿ ನಿಮಗೆ ಹೇಳ್ತೇನೆ ಅಂತ ಹೇಳಿದೆ. ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ಗಣೇಶ್ ಐತಾಳ್ ಸರ್ ಇದ್ದಾರೆ, ಹಿರಿಯರು. ಅವ್ರ ಹತ್ರ ಪ್ರಸ್ತಾಪ ಮಾಡಿದೆ, ಹೀಗೀಗಿದೆ ಸರ್, ಏನು ಮಾಡುವ ಅಂತ. ಅವರು ಒಂದೇ ಮಾತಲ್ಲಿ ತುಂಬ ಹೃದಯದಿಂದ ಒಪ್ಕೊಂಡ್ರು. ಆಯ್ತು ಸರ್, ಕೊಡುವ, ಶಾಲೆ ಅಲ್ವಾ, ನಮ್ಮ ಊರಿನವರಲ್ವಾ, ಎಲ್ಲರಿಗೂ ಅನುಕೂಲ ಆಗುವಂಥ ಕೆಲಸ, ಅದಕ್ಕೆ ನಮ್ಮಿಂದ ಯಾವುದು ಅಡೆತಡೆ ಬೇಡ, ಆಯಿತು ಮಾಡಲಿ, ಕಾರ್ಯಕ್ರಮ ಮಾಡಲಿ ಅಂತ ಆಯಿತು.
ಡಿಸೆಂಬರ್ 6ನೇ ತಾರೀಕು ನಮ್ಮ ಸಂಸ್ಥೆಯಲ್ಲಿ ಇದೇ ಹಾಲಿನಲ್ಲಿ ಆ ಕಾರ್ಯಕ್ರಮ ಆಯಿತು, ರಕ್ತದಾನ ಶಿಬಿರ. ಸಭಾ ಕಾರ್ಯಕ್ರಮ ಕೂಡ ಇತ್ತು. ನನ್ನನ್ನು ನೀವೇನಾದ್ರು ಮಾತಾಡಿ ಸರ್ ಹೆಡ್ ಮಾಸ್ಟರ್ ಆಗಿ ಅಂತ ಹೇಳಿದರು. ಆಗ ಹೊಸದು ಬಂದದಷ್ಟೇ. ನಾನು ಇಲ್ಲೇ ಸಜಿಪಮೂಡ ಅಂತ ನಿಮಗೆ ಗೊತ್ತಿರ್ಬೋದು. ಆ ಶಾಲೆಯಲ್ಲಿ 22 ವರ್ಷಗಳ ಕಾಲ ಅಲ್ಲಿ ಕೂಡ ವೈಸ್ ಪ್ರಿನ್ಸಿಪಾಲ್ ಆಗಿ, ಸಹ ಶಿಕ್ಷಕನಾಗಿ ಸಾಕಷ್ಟು ಅನುಭವ ಇತ್ತು. ಈ ಶಾಲೆಗೆ ಮೊದಲಿಗೆ ಬಂದಾಗ ಶಾಲೆ ರೋಡಿನ ಹತ್ತಿರದ ಶಾಲೆ ಅಂತ ಗುರ್ತಿತ್ತು. ಆದರೆ ಶಾಲೆ ಕಾಣ್ತಿರಲಿಲ್ಲ ರೋಡಿಂದ, ಪಂಚಾಯಿತಿ ಮಾತ್ರ ಕಾಣ್ತಾ ಇತ್ತು. ಯಾಕೆ ಹಾಗೆ ಆಗಿತ್ತು ಅಂದರೆ ಅದೊಂದು ಜಾಗ ಕೂಡ ಹಾಗೆ ಇದೆ, ಸಪೂರ ಇದೆ. ಆ ಕಡೆ ಒಂದು ಕಾಂಪೌಂಡ್ ಇದೆ, ಈ ಕಡೆ ಒಂದು ಕಾಂಪೌಂಡ್ ಇದೆ. ಪಂಚಾಯತಿದೊಂದು ಕಾಂಪೌಂಡ್ ಇದೆ ಚೆಂದ ಮಾಡಿ, ಈ ಕಡೆ ಒಂದು ಸ್ವಲ್ಪ ಹಳತಾದ ಕಾಂಪೌಂಡ್ ಇದೆ. ಮಧ್ಯದಲ್ಲಿ ಶಾಲೆಯ ಗಿಡಗಳು ಬೆಳೆದಿತ್ತು. ನಾನು ಬರುವಾಗ ಶಾಲೆ ಹಾಗೆ ಕಾಣ್ತಿರಲಿಲ್ಲ. ಅದಕ್ಕೆ ನಾನು ಆವತ್ತು ಒಂದೇ ದಿನ ಒಂದೇ ಮಾತು ಹೇಳಿದೆ, ನಮ್ಮ ಶಾಲೆಗೆ ಒಂದು ಸುಂದರ ಆಗಬೇಕಾದ್ರೆ ಮೊದಲು ಒಂದು ಕಾಂಪೌಂಡ್ ಬೇಕು. ನಾವು ಮನೆಗೆ ನೋಡಿ, ಮನೆ ಕಟ್ಟೋದಕ್ಕಿಂತ ಮೊದಲು ಕಾಂಪೌಂಡ್ ನಿರ್ಮಾಣ ಮಾಡ್ತೇವೆ. ಯಾಕೆ ಹೇಳಿ? ಒಂದು ರಕ್ಷಣೆ. ಅದು ಬಂದ 10-15 ದಿನಗಳಲ್ಲಿ ನನಗೆ ತುಂಬ ಕೆಟ್ಟ ಅನುಭವಗಳಾಯಿತು. ಇಲ್ಲಿ ಸಾಕಷ್ಟು ಮದ್ಯಪಾನದ ಬಾಟಲ್ಗಳು ಬೀಳ್ತಾ ಇತ್ತು. ಸಂಜೆ ಬಂದು ಬೆಳಿಗ್ಗೆ ನೋಡುವಾಗ ಎಲ್ಲ ಅಲ್ಲಿ ಇರ್ತಿತ್ತು. ಯಾಕಂದರೆ ಏನು ಓಪನ್ ಇತ್ತು, ಎಲ್ಲ ಓಪನ್ ಆಗಿರುವಾಗ ಯಾರಾದರೂ ಬರ್ತಾರೆ, ಅವರಿಗೆ ಬೇಕಾದಾಗೆ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ಅವರಿಗೆ ಶಾಲೆ ಅನ್ನುವ ಜ್ಞಾನ ಇರೋದಿಲ್ಲ, ತಪ್ಪುಗಳು ಮಾಡ್ತಾರೆ. ಇದೆಲ್ಲ ಪ್ರಸ್ತಾಪ ಮಾಡಿದೆ. ಆ ದಿನವೇ ಒಬ್ಬರು ಹೆಸರನ್ನು ನೀವು ಮಾಡ್ತೀವಿ, ಗೇಟ್ ಮಾಡಿಕೊಡ್ಲಿಕ್ಕೆ ರಫೀಕ್ ಸರ್, ಅವತ್ತು ಅವರು ಒಪ್ಪಿಗೆಯನ್ನು ಕೊಟ್ಟರು, ನಾನು ಗೇಟ್ ಮಾಡಿಸಿ ಕೊಡ್ತೇನೆ ಅಂತ ಹೇಳಿ. ಉಳಿದ SS ಘಟಕದವರೆಲ್ಲರೂ ಆಯ್ತು ಸರ್, ನಾವು ಅದನ್ನು ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ಆಯಿತು. ಇವತ್ತಿಗೆ 1 ವರ್ಷ ಕಳೀತು. ಅವರು ಏನು ನಮಗೆ ಹೇಳಿದರು ಆ ಮಾತನ್ನು ಇವತ್ತು ಅವರು ನೆರವೇರಿಸಿಕೊಟ್ಟಿದ್ದಾರೆ. ನಿಜವಾಗಿ ನಾನು ಹೇಳಬೇಕಾದ್ರೆ ಸಂಘಟನೆಯಲ್ಲಿ ಶಕ್ತಿ ಎಷ್ಟಿದೆ ಅಂತ ಹೇಳಿ ಇದನ್ನು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಇಲ್ಲಿ ಏನು ಕೆಲಸ ಮಾಡಿದಾರೋ ಅವರೆಲ್ಲ ಪಾಪ ದಿನನಿತ್ಯ ಅವರು ಕೆಲಸವನ್ನು ಮುಗಿಸಿ ರಾತ್ರಿ ಬಂದು ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ನಾನು ತುಂಬ ಖುಷಿಯಾಯಿತು ನನಗೆ. ನಾನು ಒಂದು ಮಾತಾಡಿದಷ್ಟೇ, ಕೇಳಿದಷ್ಟೇ, ಅವರು ತಮ್ಮ ಕೆಲಸವನ್ನು ಮುಗಿಸಿ, ಕೂಲಿಯನ್ನು ಮುಗಿಸಿ, ಕೆಲಸ ಮಾಡಿದವರೆಲ್ಲ ಕೂಲಿಯವರೇ, ಬಟ್ ಆದರೆ ಅವರೆಲ್ಲ ಸಂಘಟನೆಯಲ್ಲಿ ಇದ್ದಾರೆ. ಒಂದು ಶಾಲೆಯನ್ನು ನೋಡಿದರೆ ಆ ಊರಿನ ಜನ ಹೇಗಿದ್ದಾರೆ ಅಂತ ನಿರ್ಣಯ ಮಾಡ್ತಾರೆ. ಬೇರೆಯವರು ಯಾರಾದರೂ ನಮ್ಮ ಊರಿಗೆ ಬಂದರೆ ಮೊದಲು ಏನು ನೋಡ್ತಾರೆ ಅಂದರೆ ಆ ಊರಿನಲ್ಲಿರುವಂಥ ಶಾಲೆಯನ್ನು ಮೊದಲು ನೋಡ್ತಾರೆ. ಶಾಲೆ ಎಷ್ಟು ಚೆಂದವಾಗಿದೆಯೋ ಆಗ ಅವರು ಯೋಚನೆ ಮಾಡ್ತಾರೆ ಊರಿನ ಜನ ಅಷ್ಟೇ ಚೆಂದ ಆಗಿದ್ದಾರೆ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಕಲಿಯೋದು ಶಾಲೆಯಲ್ಲಿ, ನಮ್ಮ ಮಕ್ಕಳು ಕಲಿತಾ ಇರೋದು ಶಾಲೆಯಲ್ಲಿ. ನಾವು ದೇವಸ್ಥಾನಗಳಿಗೆ ಎಷ್ಟು, ಮಸೀದಿಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ಚರ್ಚ್ಗಳಿಗೆ, ಅದೇ ರೀತಿ ನಾವು ಪ್ರಾಮುಖ್ಯತೆ ನಮ್ಮ ಶಾಲೆಗೂ, ಊರಿನ ಶಾಲೆಗೂ ಕೊಡಬೇಕಾಗ್ತದೆ. ಆ ಅಭಿಮಾನದಿಂದ ತಾವೆಲ್ಲರೂ ಏನು ಸಂಘಟನೆಯಲ್ಲಿ ಇದ್ದೀರಾ, ತಾವೆಲ್ಲರೂ ತನು, ಮನ, ಧನ ಈ 3 ಅರ್ಪಣೆ ಮಾಡಿ ನಿಮ್ಮೂರಿನ ಶಾಲೆಗೆ, ನಿಮ್ಮೂರಿನ ಶಾಲೆ ನಿಮ್ಮದೇ ಶಾಲೆ. ಇವತ್ತು ನಾನು ಇಲ್ಲಿರ್ಬೋದು, ನಾಳೆ ಟ್ರಾನ್ಸ್ಫರ್ ಆಗಿ ನಾನು ಬೇರೆ ಕಡೆ ಹೋಗ್ಬೋದು. ಆದರೆ ನೀವು ಮಾಡಿದಂಥ ಕೆಲಸ ಶಾಶ್ವತವಾಗಿರ್ತದೆ. ನೀವಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಮೊಮ್ಮಕ್ಕಳು ಕೂಡ ಅದನ್ನು ಅನುಭವಿಸುವಂಥ ಕೆಲಸ, ಉತ್ತಮ ಕೆಲಸವನ್ನು ತಾವು ಮಾಡಿದ್ದೀರ ಸಂಘಟನೆಯವರು. ಇದೇ ರೀತಿ ಮುಂದೆ ಕೂಡ ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಉತ್ತಮವಾದಂಥ ಒಂದು ಆರೋಗ್ಯ, ಆಯುಷ್, ಯಶಸ್ವಿಯನ್ನು ಕೊಡಲಿ ಅಂತ ವೈಯಕ್ತಿಕವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಹೆಚ್ಚಾಗಿ ನಾನು ನಮ್ಮ ಹಮ್ಜಾ ಕುರಿಪಾಡಿ ಅವರನ್ನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದವನ್ನು ನಾನು ಕೊಡ್ತೇನೆ. ಅವರಿಗೆ ಸಾಕಷ್ಟು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ತುಂಬ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾನು ಬೀಸರದಲ್ಲಿ ಇರ್ತಿದ್ದೆ, ಪಾಪ ಅವರು ಇಲ್ಲಿದ್ದು ರಾತ್ರಿ ಇಡೀ ಅವರು ಅದನ್ನು ನೋಡಿಕೊಂಡು ಕೆಲಸ ಮಾಡಿಸಿ ತುಂಬ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಶಾಲೆ ಮುಖ್ಯಸ್ಥನಾಗಿ ನನ್ನ ಇನ್ನೂ ಕೆಲವು ವಿಚಾರಗಳಿದೆ, ಅದನ್ನೊಂಚೂರು ವ್ಯಕ್ತಪಡಿಸ್ತೇನೆ. ನಮಗೆ ಮಕ್ಕಳು 150-170 ಮಕ್ಕಳಿದ್ದಾರೆ ನೋಡಿ. ಈಗ ಸಣ್ಣ ಒಂದು ಹಾಲಿದೆ ನಮಗೆ. ಈ ಹಾಲಲ್ಲೇ ನಾವು ಏನಾದ್ರು ಮಾಡಲಿಕ್ಕಿದೆ, ಇದರಲ್ಲೇ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು. ಒಂದು ಪೋಷಕರ ಸಭೆ 170 ಜನ ಬಂದುಬಿಟ್ರೆ ಒಂದು ಪೋಷಕರ ಸಭೆ ಮಾಡಲಿಕ್ಕೆ ಕೂಡ ಕಷ್ಟ ಇದೆ. ಹಾಗೆ ಈಗ ಸರ್ಕಾರದ ವತಿಯಿಂದ ನಮಗೆ ಒಂದು ಅನುದಾನ ಬಂದಿತ್ತು. ಆ ಅನುದಾನವನ್ನು ಬಳಸಿಕೊಂಡು ನಮ್ಮ ಈಗ ನೀವು ನೋಡ್ಬೋದು ಶಾಲೆಯ ಮೇಲ್ಛಾವಣಿಯನ್ನು ಒಂದು ಮಾಡಿಸಿದ್ದೇವೆ. ಅದರಲ್ಲಿಗೆ ಸಾಧಾರಣ ಒಂದು 100-150 ಜನ ಕೂತ್ಕೊಳ್ಳುವಷ್ಟು ಅವಕಾಶ ಇದೆ, ಸ್ಥಳಾವಕಾಶ ಇದೆ. ಯಾರಾದರೂ ದಾನಿಗಳು ಮನಸ್ಸು ಮಾಡಿ
ಅದು ಶೀಟ್ ಮಾತ್ರ ಹಾಕಿದ್ದೇವೆ ಅಷ್ಟೇ. ಅದಕ್ಕೆ ಬೇಕಾದ ಇನ್ನು ನೆಲ ಹಾಸಿಗೆ ಬೇಕಾದಂಥದ್ದು ಮತ್ತು ಅದಕ್ಕೆ ಅಡ್ಡ ಗೋಡೆ ಎಲ್ಲ ನಿರ್ಮಾಣ ಆದರೆ ಒಂದು ಉತ್ತಮವಾದಂಥ ಒಂದು ಹಾಲು ಅಲ್ಲಿ ಆಗ್ಬೋದು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ಬೋದು. ಅದು ಕೂಡ ಒಂದು ನಮ್ಮ ಒಂದು ಬೇಡಿಕೆ ಇದೆ, ಸಣ್ಣ ಮಟ್ಟದ ಒಂದು ಬೇಡಿಕೆ. ಇದರ ಜೊತೆಯಲ್ಲಿ ಈ ಸಮುದಾಯ ಏನಿದೆಯೋ ಶಾಲೆಗಳಿಗೆ ತುಂಬ ಹತ್ತಿರವಾಗಿದೆ. ಯಾವಾಗ ಸಮುದಾಯ ಶಾಲೆಯ ಹತ್ತಿರವಾಗ್ತದೋ ಆಗ ಶಾಲೆ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇದು ನಾನು ಸಮುದಾಯದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಮುದಾಯ ಅಂದರೆ ಸಮಾಜ. ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದು 23ನೇ ತಾರೀಕು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ. ಇಲ್ಲಿ ಕೆಲವು ಪೇರೆಂಟ್ಸ್ ಬಂದಿದ್ರು. ಅದರ ಉದ್ದೇಶ ಇಷ್ಟೇ, ಇದು ಸರ್ಕಾರಿ ಶಾಲೆ, ಹಾಗಂತೇಳಿ ಸರ್ಕಾರಿ ಶಾಲೆ ಯಾವುದೇ ಪ್ರೈವೇಟ್ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನುವ ಮನೋಭಾವ ಜನರಲ್ಲಿ ಬರಬೇಕು. ಅದಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ. ನಮಗೆಲ್ಲ ಟೀಚರ್ಸ್ ಇದ್ದಾರೆ, ಉತ್ತಮ ಫಲಿತಾಂಶ ಇದೆ, ನಮ್ಮ ಶಾಲೆಯಲ್ಲಿ ಉತ್ತಮ ವಾತಾವರಣ ಇದೆ. ಆದರೂ ಕೂಡ ನಾವು ಸಮುದಾಯದವರು ಬಂದು ಶಾಲೆಯೊಂದಿಗೆ ಸೇರಿದಾಗ ಇನ್ನೂ ಉತ್ತಮ ಮಟ್ಟದ ಶಾಲೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ಮ ಸಂಸ್ಥೆಗೆ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದರೂ ಅವರೆಲ್ಲ ಸೇರುವ ಮೂಲಕ ಈ ಶಾಲೆಯನ್ನು ಇನ್ನಷ್ಟು ಯಾವುದೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲದ ಹಾಗೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದರೆ ಒಂದು ಉತ್ತಮವಾದಂಥ ಶಾಲೆ ಈ ಊರಿನಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಮುಂದೆ ಕೂಡ SKSSF ಘಟಕ ಏನಿದೆ, ನಮ್ಮ ಏನಾದರೂ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ತಮ್ಮ ಹತ್ರ ಕೇಳಿಕೊಂಡಾಗ ತಾವು ಸಹಕರಿಸ್ತೀರಾ ಅಂತ ಹೇಳಿ ನಂಬಿಕೆಯನ್ನು ಇಟ್ಟು ನನ್ನ ಈ ಒಂದು ಸಣ್ಣ ಪ್ರಾಸ್ತಾವಿಕ ವಿಚಾರಗಳನ್ನು ಮುಗಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ಇವತ್ತು ಈ ಒಂದು ಸುಂದರ ಸಭಾ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನು ಮಾಡಿದಂತಹ ನಮ್ಮ ಸಂಸ್ಥೆ ಮತ್ತು SKSSF ಘಟಕ ಎರಡೂ ಜಂಟಿ ಆಶ್ರಯದಲ್ಲಿ ಈ ಒಂದು ಗೇಟಿನ ಉದ್ಘಾಟನೆ, ದ್ವಾರದ ಉದ್ಘಾಟನೆ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯ ಅತಿಥಿಗಳು ಎಲ್ಲರೂ ಆಗಮಿಸಿದ್ದಾರೆ. ಮುಖ್ಯವಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಐತಾಳ್ ಸರ್ ಇವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ SKSSF ಘಟಕ ಮಂಗಳೂರು ದಕ್ಷಿಣ ಕನ್ನಡ ಇದರ ಜಿಲ್ಲಾ ಅಧ್ಯಕ್ಷರು ಶ್ರೀ ಸೈಯದ್ ಅಮೀರ್ ಕೀಮ್ ಇವರು ನಮ್ಮ ಕರೆಗೆ ಹೋಗುವುದು ನಮ್ಮ ಸಂಸ್ಥೆಗೆ ಆಗಮಿಸಿ ನಮ್ಮ ಒಂದು ದ್ವಾರದ ಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಆ ಏನು ಕಾಂಪೌಂಡ್ ಮತ್ತು ದ್ವಾರ ನಮ್ಮ ಸಂಸ್ಥೆಗೆ ಅರ್ಪಣೆಗೊಳಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. SKSSF ಘಟಕ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಹಮ್ಜಾ ಕುರಿಯಪಾಟಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ರೂವಾರಿಯಾಗಿರ್ತಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜಾತಿ ಭೇದಗಳ ಅಂತರವಿಲ್ಲದೆ ಒಂದಾಗಿ ಒಂದು ಸೇರುವಂತಹ ಒಂದು ಅವಕಾಶ ಬಹಳ ಈ ಕಾಲಘಟ್ಟದಲ್ಲಿ ಬಹಳ ಕಡಿಮೆ ನನಗೆ ಸಿಗ್ತಾ ಇದೆ. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಕಾಣ್ತಾ ಇದೆ. ನಾನು ಶಾಲೆಯ ಆವರಣ ಗೋಡೆ ದಾಟಿ ಒಳಗೆ ಬರ್ತಾ ಇದ್ದಂತೆ ಶಾಲೆಯ ಅಚ್ಚುಕಟ್ಟುತನ ಕಂಡಾಗಲೇ ನಾನು ನಮ್ಮ ಮಿತ್ರ ಬದ್ರುದ್ದೀನ್ ಅವರಲ್ಲಿ ಹೇಳಿದೆ, ಶಾಲೆಯ ಮಕ್ಕಳು ಬಹಳ ಅಚ್ಚುಕಟ್ಟುತನವನ್ನು ಪಾಲಿಸ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದ, ನಾನು ಕಲಿತ ಶಾಲೆ ಇಲ್ಲಿ ಇರುವವರು ಹೆಚ್ಚಿನವರು ನನ್ನ ಅಧ್ಯಾಪಕರು ಅಂತ. ತುಂಬ ಹೆಮ್ಮೆ ಆಗ್ತಾ ಇದೆ ಸರ್ ತಮ್ಮ ಈ ಶಾಲೆಯನ್ನು ನೋಡಿ.
ಒಂದು ಸಂಘಟನೆ ಊರಿಗೆ ಅಥವಾ ಜೊತೆಯಲ್ಲಿದ್ದವರಿಗೆ ಉಪಕಾರಿಯಾಗಿರಬೇಕು ಅಥವಾ ಪ್ರೇರಕವಾಗಿರಬೇಕು, ಮಾದರಿಯಾಗಿರಬೇಕು, ಅದು ಮಾರಕವಾಗಿರಬಾರದು ಎಂಬುದಕ್ಕೆ ಈ ಒಂದು ಘಟನೆ, ಇವತ್ತು ನಡೆದಂಥ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನಮ್ಮ ಮಕ್ಕಳು ನಾಳೆ ಬೆಳೆದು ಈ ಸಮಾಜದ ಮುಖ್ಯವಾಹಿನಿಗೆ ಬರುವಾಗ ಇಂಥದ್ದೇ ಕಾರ್ಯಕ್ರಮ ನಡೆಸುವಂತೆ, ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯಲ್ಲಿ, ತಾವು ಕಲಿತ ಶಾಲೆಗೆ ಏನಾದರೂ ಕೊಡುಗೆ ನೀಡುವ ರೀತಿಯಲ್ಲಿ ಒಂದು ಪ್ರೇರಣೆಯಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ನಾವು ಶಾಲೆಯಲ್ಲಿ ಕಲಿತ ದಿನಗಳಲ್ಲಿ ನಮಗೆ ಮೆಚ್ಚು ಹೇಳ್ತಾ ಇದ್ದರು, ನೀವು ಕಲಿತದ್ದನ್ನು ಸಮಾಜಕ್ಕೆ ಅರ್ಪಿಸಬೇಕು, ನೀವು ಕಲಿತದ್ದನ್ನು ನಿಮ್ಗೆ ಯಾರು ಸೇವೆ ಕೊಟ್ಟಿದ್ದಾರ, ಯಾರು ನಿಮಗೆ ಉಪಕಾರ ಮಾಡಿದಾರ, ನೀವು ದೊಡ್ಡವರಾದಾಗ ನೀವು ಅದನ್ನು ಮರಳಿ ಈ ಸಮಾಜಕ್ಕೆ ಅರ್ಪಿಸಬೇಕು ಅಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. SKSSF ಅಂದರೆ ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂತ. ಇದು ಸುಮಾರು 32 ವರ್ಷಗಳ ಹಿಂದೆ ಹುಟ್ಟಿಕೊಂಡಿದೆ. ಇದು 33ನೇ ವರ್ಷದಲ್ಲಿ ಕಾಲಿಟ್ಟು ಮುಂದೆ ಹೋಗ್ತಾ ಇದೆ. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಇವತ್ತು ಜಗಜ್ಜಾಹೀರಾಗಿ ಕಾರ್ಯನಿರ್ವಹಿಸ್ತಾ ಇದೆ. SKSFನ ಅಧೀನದಲ್ಲಿ ಸುಮಾರು 17 ಉಪ ಸಮಿತಿಗಳನ್ನು ರಚಿಸಿಕೊಂಡು ಬೇರೆ ಬೇರೆ ವಿಭಾಗದಲ್ಲಿ ಎಲ್ಲ ಸಮಾಜದ ಎಲ್ಲ ಹಂತಗಳನ್ನು ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ನಮ್ಮ ಸಮಿತಿಗಳನ್ನು ರೂಪೀಕರಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೊತ್ತಿರಬಹುದು, ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆ ಬಹಳಷ್ಟು ಸಕ್ರಿಯವಾಗಿ ಈ ಜಾತಿ ಭೇದಗಳ ಅಂತರಗಳನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಪರಸ್ಪರ ಅಪನಂಬಿಕೆಗಳನ್ನು ಹೋಗಲಾಡಿಸಿ ನಂಬಿಕೆಯನ್ನು ಸೃಷ್ಟಿಸುವಂತಹ ಒಂದು ಕೆಲಸವನ್ನು SKSF ಇವತ್ತು ಮಾಡ್ತಾ ಇದೆ. ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಈ ನೀಲಿ ಕೋಟು ಧರಿಸಿದ ಈ ಒಂದು ವಿಕಾಯ ಪಡೆಯವರು ನೀವೆಲ್ಲಿ ಹೋದು ಜಿಲ್ಲೆಯಲ್ಲ ದೇಶದ ನಮ್ಮ SKSF ಇರುವ ಎಲ್ಲ ಕಡೆ ಈ ಒಂದು ವಿಕಾಯ ಪಡೆ ಬಹಳ ಸಮೃದ್ಧಿಯಾಗಿ ಬಹಳ ಶೌರ್ಯತನದಿಂದ ಕೆಲಸ ನಿರ್ವಹಿಸ್ತಾ ಇದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಅಥವಾ ದುರಂತಗಳು ನಡೆದ ಸಂದರ್ಭದಲ್ಲಿ ಮೊದಲಿಗೆ ಅಲ್ಲಿ ಹಾಜರಾಗುವುದು ನಮ್ಮ ವಿಕಾಯ ಕಾರ್ಯಪಡೆಯಾಗಿದೆ. ನಮಗೆ ಗೊತ್ತಿರ್ಬೋದು, 2 ವರ್ಷಗಳ ಹಿಂದೆ ಜೋಡುಪಾಲ ಎಂಬ ದುರಂತ ಭೂಮಿಯಲ್ಲಿ ಜೀವದ ಹಂಗನ್ನು ತೊರೆದು ಆ ಒಂದು ದೊಡ್ಡ ರೀತಿಯಲ್ಲಿ ನೀರಿನ ಹರಿವನ್ನು ಲೆಕ್ಕಿಸದೆ ಮರಕ್ಕೆ ಹಗ್ಗ ಕಟ್ಟಿಕೊಂಡು ನೇತಾಡಿಕೊಂಡು ಆ ಗುಡ್ಡ ಪ್ರದೇಶದಲ್ಲಿದ್ದ ಜನರನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾಪಾಡಿದಂಥ ಒಂದು ಘಟನೆ ನಮ್ಮ ಕಣ್ಣ ಮುಂದೆ ಸದಾ ಬರ್ತಾ ಇರ್ತದೆ. ಕೋವಿಡ್ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳನ್ನು ಯಾರು ಅಂತ್ಯಕ್ರಿಯೆ ನಡೆಸದೆ ಜೊತೆಯಲ್ಲಿದ್ದವರು ಕುಟುಂಬದವರು ಕೂಡ ದೂರ ಮಾಡಿದಂಥ ಸಂದರ್ಭದಲ್ಲಿ ಜಾತಿ ಭೇದಗಳ ಅಂತರ ನೋಡದೆ ಯಾವ ಜಾತಿಯವನೇ ಆಗಲಿ ಅವನ ಜಾತಿಗೆ ಅನುಸರಿಸಿಕೊಂಡು ಅವನ ಜಾತಿಯ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿಕೊಟ್ಟ ಮಾನವೀಯ ಗುಣ, ರೋಗಿಗಳಿರುವಲ್ಲಿ ಅಲ್ಲಿ ಹೋಗಿ ಸೇವೆ ಸಲ್ಲಿಸುತ್ತಾ ಗುಣ, ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸಿಂಗ್ ಅವರಿಗೆ ಸರ್ ಹೇಳಿದ್ರು, ಕಾಂಪೌಂಡ್ ಇಲ್ಲದೆ ನಮ್ಮ ಶಾಲೆ ಯಾವ ರೀತಿ ಆಗ್ತಾ ಇತ್ತು, ಮದ್ಯದ ಬಾಟಲಿಗಳು ನಮ್ಮ ಶಾಲೆಯ ಆವರಣದಲ್ಲಿ ನಿಮಗೆ ಕಂಡು ಬರ್ತಾ ಇತ್ತು. ವಿದ್ಯಾರ್ಥಿಗಳನ್ನು ಅಮಲು ಪದಾರ್ಥದಿಂದ ಕೆಡುಕುತನದಿಂದ ಸಂರಕ್ಷಣೆ ಮಾಡಿ ಆ ವಿದ್ಯಾರ್ಥಿಗಳನ್ನು ಒಳ್ಳೆಯ ದಾರಿಗೆ ತರುವಂತಹ ಒಂದು ಪ್ರಕ್ರಿಯೆ ನಮ್ಮ ಕ್ಯಾಂಪಸ್ ವಿಂಗ್ ಮೂಲಕ ನಾವು ನಡೆಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಕಲಿತು ಅನೇಕ ಮಂದಿ, ಈಗ ನನ್ನ ಉದಾಹರಣೆ ತಗೊಳ್ಳಿದರೆ 10th ಆದ ನಂತರ ಏನು ಮಾಡಬೇಕು ಅಂತ ನನಗೆ ಅರಿವಿರುವುದಿಲ್ಲ, ಗೈಡೆನ್ಸ್ ಕೊಡುವವರು ಇರುವುದಿಲ್ಲ. ಯಾರಿಗೆ ಜಾಸ್ತಿ ಮಾರ್ಕ್ ಇರ್ತದೋ ಅವರು ಸೈನ್ಸ್ ತಗೊಳ್ತಾರೆ, ಅದಕ್ಕಿಂತ ಕಡಿಮೆ ಬಂದವರು ಕಾಮರ್ಸ್, ಏನಿಲ್ಲದ ಪಾಪ 40, 35, 50 ಬಂದವನು ಆರ್ಟ್ಸ್. ಈ ರೀತಿಯಲ್ಲಿ ಹಿಂದೆಲ್ಲ ನಮ್ಮ ಹತ್ರ ಗುರಿ ಇಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನಾವು ಏನು ಕಲಿತ್ರೆ ಎಲ್ಲಿ ತಲುಪಬಹುದು ಅಂತ ನಮ್ಮ ಹತ್ರ ಗುರಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಬೆಳೆದವರು. ಈಗ ಹಾಗಲ್ಲ, SKSF ಟ್ರೆಂಡ್ ಎಂಬ ಒಂದು ಉಪ ಸಮಿತಿಯನ್ನು ರಚಿಸಿಕೊಂಡು SSLC ಮುಗಿಸಿದ 10ನೇ ತರಗತಿ ಪಾಸಾದ ಮಕ್ಕಳು ಯಾವ ರೀತಿ ನೀವು ಮುಂದುವರೆದಿರಿ, ನಿಮ್ಮ ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರೆದಿರಿ, ನೀವು ಏನಾಗ್ಬೋದು, ಎಲ್ಲಿ ತಲುಪಬಹುದು, ಈ ರೀತಿಯ ಗೈಡೆನ್ಸ್ ಕೊಡುವಂಥದ್ದು ಕೆರಿಯರ್ ಗೈಡೆನ್ಸ್ ಅಂತ ಹೇಳಿ ಈ ರೀತಿ ಮಾಹಿತಿ ಶಿಬಿರಗಳ ಮೂಲಕ PUC ನಂತರ ಏನು ಮಾಡ್ಬೋದು, ಯಾವ ಕೋರ್ಸನ್ನು ತಗೊಂಡ್ರೆ ಯಾವ ಅಪರ್ಚುನಿಟಿ ಇದೆ. ಈಗ ಪ್ರತಿಯೊಬ್ಬರು ನೋಡ್ತಾ ಇರೋದು ಉದ್ಯೋಗಕ್ಕೆ ನಾವು ಏನೋ ಕಲ್ತ್ಕೊಂಡು ನಮ್ಮ ಹತ್ರ ಟಾರ್ಗೆಟ್ ಏನೋ ಇರ್ತದೆ, ಆ ಟಾರ್ಗೆಟ್ ರೀಚ್ ಆಗುವಂಥ ವಿದ್ಯಾಭ್ಯಾಸ ನಾವು ತಗೊಳ್ತೀವಿ. ನಾವು ಮಾರ್ಕ್ ಅನುಸರಿಸಿಕೊಂಡು ನಮಗೆ ಸಿಕ್ಕಿದ ಅಂಕಗಳನ್ನು ಅನುಸರಿಸಿಕೊಂಡು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಂಬ
ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಅಥವಾ ನನ್ನ ಗೆಳೆಯ ಗೆಳತಿ ಯಾವ ಕಾಲೇಜಿಗೆ ಸೇರಿಕೊಂಡ, ಅವನು ಯಾವುದೋ ಕೋರ್ಸ್ ತಗೊಂಡ, ಈ ರೀತಿಯಲ್ಲಿ ನಮ್ಮ ಕೋರ್ಸನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಇದಕ್ಕೆ ಬದಲಾಗಿ ನಮ್ಮ ಹತ್ರ ಒಂದು ವ್ಯಕ್ತವಾದ ಕ್ಲಿಯರ್ ಆದ ಒಂದು ಗುರಿ ಇಟ್ಕೊಂಡು, ಯಾವ ಗುರಿಯನ್ನು ನಾವು ತಲುಪಬೇಕೋ ಆ ಗುರಿಯನ್ನು ಇಟ್ಕೊಂಡು, SSLC 10ನೇ ತರಗತಿಯಲ್ಲಿ ನಾವು ಯಾವ ರೀತಿ ಅಂಕಗಳನ್ನು ಗಳಿಸಬೇಕು, ನಮ್ಮ ಟ್ರೆಂಡ್ ಮುಖಾಂತರ ಈ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. 9ನೇ ತರಗತಿ 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಸೇರಿಕೊಂಡು, ಸರ್ ತಮ್ಮ ಮಕ್ಕಳಿಗೆ ಅಂತ ಒಂದು ಕೆರಿಯರ್ ಗೈಡೆನ್ಸ್ ಬೇಕಾದ್ರೆ ನಮ್ಮ SKSF ಅನ್ನು ನೀವು ಸಂಪರ್ಕ ಮಾಡಿಕೊಂಡು ಖಂಡಿತವಾಗಿ ಉಚಿತವಾಗಿ ನಮ್ಮಂಥ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಾವು ಖಂಡಿತ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. PUC 10ನೇ ತರಗತಿ ಇಂಥ ಮಕ್ಕಳು ಎಲ್ಲಿ ತಲುಪೋದು, ಹೇಗೆ ತಲುಪೋದು, ಯಾವ ಕೋರ್ಸ್ಗಳನ್ನ ಎಲ್ಲ ವಿಶಾಲವಾಗಿ ಒಂದು ವಿವರಿಸಿಕೊಡುವಂಥ ಒಂದು ಉಪಸಮಿತಿಯಾಗಿದೆ ಟ್ರೆಂಡ್. ಹೀಗೆ ಬೇರೆ ಬೇರೆ ಮಾಧ್ಯಮ ರಂಗದಲ್ಲಿ ಅಥವಾ ಸೇವಾ ರಂಗದಲ್ಲಿ ಈ ಸಾರಿ ಹೇಳಿದ್ರು ಇಲ್ಲಿ ರಕ್ತದಾನದ ಶಿಬಿರ ನಡೆಸ್ತದೆ. ಇದು ಸಾವಿರಾರು ಬಾಟಲಿ ರಕ್ತಗಳನ್ನು ಕೊಟ್ಟು ಜಾತಿ ಭೇದ ಇಲ್ಲದೆ ಯಾವುದೇ ಸಮಯದಲ್ಲಿ ದಿನದ 24 ಗಂಟೆಗಳ ಯಾವುದೇ ಸಮಯದಲ್ಲಿ SKSFಗೆ ರಕ್ತದ ಅವಶ್ಯಕತೆ ಕುರಿತು ಒಂದು ಕರೆ ಬಂದರೆ ಅಲ್ಲಿ ಹಾಜರಾಗುವುದು ನಮ್ಮ ವಿಕಾಯದ ಕಾರ್ಯಕರ್ತರು, ಸಹಚಾರಿ ಎಂಬ ಉಪಸಮಿತಿಯ ಕಾರ್ಯಕರ್ತರು, SKSFನ ಕಾರ್ಯಕರ್ತರು. ಅದು ರಾತ್ರಿ ಹಗಲಿನ ಮಧ್ಯರಾತ್ರಿ ಹೋಗಿ ಉಪವಾಸದ ಸಮಯದಲ್ಲೂ ಕೋವಿಡ್ನ ಸಂದರ್ಭದಲ್ಲೂ ಜೀವಗಳನ್ನು ಉಳಿಸುವುದಕ್ಕಾಗಿ ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಮಾನವೀಯತೆ ಮೆರೆಯುತ್ತಿರುವಂತಹ ಒಂದು ಸಂಘಟನೆ. ಸರ್ ಹೇಳಿದ್ರು ಕಂಪೌಂಡಿನ ಅವಶ್ಯಕತೆ ನಮಗೆ ಎಷ್ಟಿತ್ತು ಅಂತ, ಅದನ್ನು ಪೂರೈಸಿಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಬಹಳ ಹೆಮ್ಮೆ ಆಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ, ನಾವು ಕಲಿತದ್ದನ್ನು ನಾವು ಗಳಿಸಿದ್ದನ್ನು ಈ ಶಾಲೆಗೋಸ್ಕರ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿದ್ದಾರೆ, ಅಧ್ಯಾಪಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರೂ ಒಂದಾಗಿ ಈ ಊರಿನ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು, ನಮ್ಮ ಕಾರ್ಯಕರ್ತರನ್ನು, ಸಂಘಟನೆಗಳನ್ನು ಕೂಡಿಸಿಕೊಂಡು ಮುಂದುವರಿದಾಗ ಶಾಲೆ ಖಂಡಿತವಾಗಿಯೂ ಉತ್ತಮ ಒಂದು ಸ್ಥಿತಿಗೆ ತಲುಪ್ತದೆ. ಆ ಒಂದು ಪ್ರಕ್ರಿಯೆ ಆಗಿದೆ ಇವತ್ತು ನಾವು ಕಾಣ್ತಾ ಇರೋದು, ನಾವು ನೋಡ್ತಾ ಇರೋದು. ನಮ್ಮ ಇತರ ಭಾಗಗಳಿಂದ ಅಥವಾ ಒಂದು ಸರ್ ಹೇಳ್ತಾ ಇದ್ರು, ನಮ್ಮ ಶಾಲೆ ಕಾಣ್ತಾ ಇರಲಿಲ್ಲ, ಗಿಡಗಂಟಿಗಳಿಂದ ಅದು ತುಂಬಿ ಹೋಗಿತ್ತು, ಶಾಲೆಯ ಚಹರೆ ನಮಗೆ ಗೊತ್ತಾಗ್ತದೆ. ಈಗ ಬಹಳ ಸುಂದರವಾಗಿದೆ. ಯಾರು ಎಷ್ಟು ವೇಗದಲ್ಲಿ ಹೋದ್ರು ಇಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಪ್ರೌಢಶಾಲೆ ಇದೆ ಅಂತ ಒಂದು ತಿರುಗಿ ನೋಡುವಂಥ ಒಂದು ಅವಕಾಶ ನಮಗೆ ಬಂದಿದೆ. ನಮ್ಮ ಕಾರ್ಯಕರ್ತರಿಂದ ಸರ್ ಏನೆಲ್ಲ ನೀವು ಬೇಡಿಕೆ ಇರ್ತೀವಿ ಎಲ್ಲ ನಮಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮಿಂದ ಸಾಧ್ಯವಾದಂಥನ್ನು ಈ ಪ್ರದೇಶದಲ್ಲಿರುವ ನಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಕೈ ಜೋಡಿಸಿಕೊಂಡು ಖಂಡಿತವಾಗಿಯೂ ನಿಮ್ಮ ಸೇವೆಗೆ, ಈ ಮಕ್ಕಳ ಸೇವೆಗೆ ತಯಾರಿದ್ದಾರೆ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ನಿಮ್ಮ ಕೆರಿಯರ್ ಗೈಡೆನ್ಸ್ ಅಗತ್ಯತೆ ಇದ್ದರೆ ಅದನ್ನು ನಾವು ನಿಮಗೆ ಒದಗಿಸಿಕೊಡ್ತೇವೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಗೌರವಾನ್ವಿತ ಪದಾಧಿಕಾರಿ ಹಾಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಈಗ ವಕೀಲಿಕೆ ವೃತ್ತಿಯನ್ನು ಮಾಡುವಂಥ ಮೂಲಕ ತಮ್ಮ ವೃತ್ತಿಯನ್ನು ಆರಂಭಿಸಿರುವಂತಹ ಯುವಕ ಬದರುದ್ದೀನ್ ಇವರನ್ನು ಈ ಸಮಾರಂಭದಲ್ಲಿ ಮಾತಾಡಲಿಕ್ಕಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಈ ಒಂದು ವಿದ್ಯಾಸಂಸ್ಥೆಯ ಮೊದಲನೆಯ ಬ್ಯಾಚ್ ಹಾಗೂ ಹಳೆ ವಿದ್ಯಾರ್ಥಿ, ಆ ಒಂದು ವಿಚಾರದಲ್ಲಿ ಇಲ್ಲಿ ಇಂದು ನಿಮ್ಮ ಮುಂದೆ ಬಂದು ನಿಂತು ಎರಡು ಮಾತುಗಳನ್ನಾಡಲು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಇದಕ್ಕಾಗಿ ಅವಕಾಶವನ್ನು ನೀಡಿದಂತಹ ಎಲ್ಲರನ್ನು ವಂದಿಸುತ್ತಾ, ಇಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ಹಲವು ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈ ಒಂದು ಊರಿನ ಸಂಘಗಳು ನಮ್ಮ ಸರ್ಕಾರಿ ಶಾಲೆಗಳೊಂದಿಗೆ ಒಂದು ಸಂಬಂಧವನ್ನು ಇರಿಸಿಕೊಂಡಾಗ ಒಂದು ವಿದ್ಯಾಸಂಸ್ಥೆಯನ್ನು ಉನ್ನತವಾಗಿ ಇತರ ನಾವು ಹೇಳುವಂತಹ ಇಂಗ್ಲಿಷ್ ಮೀಡಿಯಂ ಅದೇ ರೀತಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಒಂದು ಶಾಲೆಯಾಗಿ ನಮ್ಮ ಊರಿನ ಸರ್ಕಾರಿ ಶಾಲೆಯನ್ನು ಕೂಡ ಮಾರ್ಪಡಿಸಬಹುದು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೂಡ
ನನಗಿಂತ ಮೊದಲು ಇಲ್ಲಿ ಮುಖ್ಯೋಪಾಧ್ಯಾಯರು ನಿಮ್ಮ ಮುಂದಿಟ್ಟಿದ್ದಾರೆ. ಎಲ್ಲ ವಿಚಾರಗಳು ಈ ಒಂದು ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಮಾತನಾಡಿದ್ದಾರೆ. ಹೆಚ್ಚೇನು ಮಾತನಾಡಲು ಇಷ್ಟಪಡುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ SKSSF ಕುಕ್ಕಾಜೆ ಕ್ಲಸ್ಟರ್ ಇದರ ವತಿಯಿಂದ ಕೊಡುಗೆಯಾಗಿ ನೀಡಿದಂತಹ ಕಾಂಪೌಂಡ್, ಇದಕ್ಕಿಂತ ಮೊದಲು ಕೂಡ SKSSF 2 ವರ್ಷಗಳಿಗಿಂತ ಮೊದಲು ಇದೇ ಸ್ಕೂಲಿಗೆ ಒಂದು ಕಪಾಟು ಗೋಡ್ರೇಜ್ ಅದರ ಅವಶ್ಯಕತೆಯನ್ನು ಮನಗಂಡು ಕೊಡುಗೆಯಾಗಿ ನೀಡಿದ್ದನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಗಾಗಿ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದಿನ ಭವಿಷ್ಯದ ಶಿಕ್ಷಣದಲ್ಲಿ ಒಂದು ಉತ್ತಮವಾದ ಪ್ರಜೆಯಾಗಿ ಈ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆ ಎಂಬ ನೆಲೆಯಲ್ಲಿ ಇತರ ವಿದ್ಯಾರ್ಥಿಗಳಿಗೂ ನಮ್ಮ ಈ ಒಂದು ವಿದ್ಯಾಸಂಸ್ಥೆಗೂ ಮಾದರಿ ವಿದ್ಯಾರ್ಥಿಗಳಾಗಬೇಕೆಂಬ ಉದ್ದೇಶದಿಂದ ಇದೇ SKSSF ಟ್ರೆಂಡ್ ಟೀಮ್ ರಿಸೋರ್ಸಸ್ ಫಾರ್ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಎಂಬ ಸಬ್ವಿಂಗ್ ಉಪ ಸಮಿತಿಯು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ 2 ವರ್ಷಗಳಲ್ಲಿ ರಫೀಕ್ ಮಾಸ್ಟರ್, ಅದೇ ರೀತಿ ಅಬ್ದುಲ್ ಸಮದ್ ಸಾಲತೂರ್ ಇವರುಗಳನ್ನೊಳಗೊಂಡ ಆ ಒಂದು ಉನ್ನತವಾದ ವಿದ್ಯಾರ್ಥಿಗಳಿಗೆ ಹೇಗೆ ಎಕ್ಸಾಮಿಗೆ ತರಬೇತಿ ನಡೆಸಬಹುದು, ಯಾವ ರೀತಿ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನು ಉತ್ತಮವಾಗಿ ಎಕ್ಸಾಮಿಗೆ ಪ್ರಿಪೇರ್ ಮಾಡಬಹುದು ಎಂಬ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು SKSSF ವತಿಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಸಮಾಜಕ್ಕೆ ಈ ಒಂದು ಸಮಾಜದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಅರ್ಧದಷ್ಟು ಮಾತ್ರ ಪೂರೈಕೆಯಾಗುತ್ತಿರುವಂತಹ ರಕ್ತದಾನವನ್ನು ಉತ್ತೇಜಿಸುವ ಸಲುವಾಗಿ SKSSF ಈ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡು ಈ ಒಂದು ಜನ ಜಾಗೃತಿಯನ್ನು ಮೂಡಿಸಿಕೊಂಡು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿತ್ತು. ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಈ ರೀತಿಯ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅಳವಡಿಸುತ್ತಾ ಈ ಒಂದು ಊರಿನಲ್ಲಿ ಮಾದರಿ ಆರ್ಗನೈಸೇಷನ್ ಆಗಿ ನಮ್ಮ ಮುಂದಿರುವಂತಹ SKSSF ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ಅಭಿನಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ SDMC, ಅದೇ ರೀತಿ ಶಾಲಾ ಅಧ್ಯಾಪಕ ವೃಂದ, ನಮ್ಮೊಂದಿಗೆ ಬಂದು ಸೇರಿರುವಂತಹ ಊರ ನಾಗರಿಕರು, SKSSF ಇದರ ಪದಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಇವರೆಲ್ಲರ ಈ ಒಂದು ಸಹಕಾರದಿಂದ ಎಲ್ಲರ ಕೈ ಜೋಡಿಸಿದಾಗ ಒಂದು ವಿದ್ಯಾಸಂಸ್ಥೆಯನ್ನು ಇಷ್ಟು ಉತ್ತಮವಾದ ರೀತಿಯಲ್ಲಿ ಮುಂದೆ ಸಹಕಾರಿ ಈ ಒಂದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಒಂದು ಬೆಳಕಾಗುವ ರೀತಿಯಲ್ಲಿ ಸಹಕಾರಿ ಆಗುವ ರೀತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಅಳವಡಿಸಬಹುದು, ನಡೆಸಬಹುದು ಎಂದು ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಹೆಚ್ಚೇನು ಮಾತನಾಡಲು ಈ ಒಂದು ಸಮಯವನ್ನು ಪರಿಗಣಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮೊದಲಿನ ವಿದ್ಯಾರ್ಥಿಯಾಗಿ ಈ ಸಂದರ್ಭದಲ್ಲಿ ಸಮಾರಂಭದ ಸಾಂದರ್ಭಿಕ ನುಡಿಗಳನ್ನಾಡಿ SKSSFನ ಈ ಚಟುವಟಿಕೆಗಳು ಹಾಗೆಯೇ ಶಾಲೆಗೆ ಕೊಡಮಾಡುವಂತಹ ಬೆಂಬಲದ ಬಗ್ಗೆ ನಮ್ಮ ಬದ್ರುದ್ದೀನ್ ಅವರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿದರು. ನಮ್ಮ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಕೂಡ ನಾವು ರಚನೆ ಮಾಡ್ತಾ ಇದ್ದೇವೆ. ಬದ್ರುದ್ದೀನ್ ಅಂತಹ ಯುವ ಉತ್ಸಾಹಿಗಳು ಅದರಲ್ಲಿ ಇರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಅಭಿನಂದನೆಗಳು ಬದ್ರುದ್ದೀನ್ ಅವರೇ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮಂಚಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂತಹ ಶ್ರೀಯುತ ಹಸನಾಳ್ ಸರ್ ಅವರು ಸಮಾರಂಭದಲ್ಲಿ ಶುಭ ನುಡಿಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗಾಗಲೇ ಇಲ್ಲಿಂದ ನಿರ್ಮಿಸಿದಂತಹ ರಸೂಲ್ ಮುಹಮ್ಮದ್ ಪೈಗಂಬರ್ ಅವರ ಕುಟುಂಬ ಪರಂಪರೆಯಲ್ಲಿ ಬಂದಂತಹ ಅಮೀರ್ ತಂಗಲ್ ಕಿನ್ಯ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರು ಸಮಯದ ಏನೋ ಮೀಟಿಂಗ್ ಇದ್ದ ಕಾರಣ ಹೋಗಿದ್ದಾರೆ. ಅದೇ ರೀತಿ ನನ್ನ ಅಧ್ಯಾಪಕರು ಕೂಡ ಆದಂತಹ ಶಾಲಾಡಳಿತ ಸದಸ್ಯರು ಕೂಡ ಆದಂತಹ ಸುರೇಶ್ ಮಾಸ್ಟರ್ ಅವರೇ ಹಾಗೂ
SKSF ಕ್ಲಸ್ಟರ್ನ ಅಧ್ಯಕ್ಷರಾದಂತಹ ಹಮ್ಜರವರೇ ಹಾಗೂ ಸಂಸರ್ಣ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಟಿ ಅಬೂಬಕರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಅದೇ ರೀತಿ ಮುಖ್ಯೋಪಾಧ್ಯಾಯ ಸಾಲ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವಿಕಾಯದ ಎಲ್ಲ ಸದಸ್ಯರೇ ಹಾಗೂ ಗೌರವಾನ್ವಿತ ಎಲ್ಲ ಸಮಸ್ತದ ಸದಸ್ಯರುಗಳೇ ಆಗಿರುವಂತಹ ವಿದ್ಯಾರ್ಥಿನಿಗಳೇ, ನಮಗೆ ಈ ಗೇಟನ್ನು ನಿರ್ಮಿಸಲು ಮೊದಲದಾಗಿ ನಾವು ಅನುಮತಿ ಕೊಟ್ಟವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ ಅಂದರೆ ನಮ್ಮ ಗೌರವಾನ್ವಿತ ನಮ್ಮ ಪ್ರೀತಿ ಪರವಾದಂತಹ ಗಣೇಶ್ ಹೈತಾಳ್ ಅವರು ಶಿಕ್ಷಣದರಿಗೆ ಅರ್ಥ ಮಾಡಿಕೊಂಡ ಕಾರಣವೇ ನಮಗೆ ಈ ಒಂದು ಗೇಟಿನ ಅವಕಾಶ ನಮಗೆ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಇಲ್ಲಿ ನೋಡಿದರೆ ಶಿಕ್ಷಣದಿಂದಲೇ ಈ ನಮ್ಮ ಭಾರತವನ್ನು ಕಟ್ಟಲಿಕ್ಕೆ ಆಗುವುದು. ಆದರೆ ಇಲ್ಲಿ ನೋಡುವಾಗ ಪಂಚಾಯತ್ ಕಾಂಪೌಂಡ್ ಸುಭದ್ರವಾಗಿತ್ತು, ನಮ್ಮ ಮಹಿಳಾ ಮಂಡಲ ಕೂಡ ಸುಭದ್ರವಾಗಿತ್ತು, ನಮ್ಮ ಹತ್ತಿರವಿರುವ ಎಲ್ಲ ಜಾಗಗಳು ಸುಭದ್ರವಾಗಿತ್ತು. ಆದರೆ ನಮ್ಮ ಶಿಕ್ಷಣ ಪಡೆಯುವಂತಹ ಈ ಶಾಲೆಗೆ ಒಂದು ಕಾಂಪೌಂಡ್ ಇಲ್ಲದೆ ಹಾಗೆ ಗ್ರೌಂಡಿನಲ್ಲಿ ಸಾರ್ವಜನಿಕರ ಹಾಗೆ ಎಲ್ಲ ಚಟಗಳನ್ನು ಹೊಂದಿದ್ದು ಎಲ್ಲ ಬರುವಂತ ಸಾರ್ವಜನಿಕ ಶಾಲೆಯಾಗಿ ಅದೊಂದು ಅಲ್ಲಿ ಮಾರ್ಪಟ್ಟಿತ್ತು. ಇದನ್ನು ಮನಗಂಡಂತ ಗಣೇಶ್ ಹೈತಾಳ್ ಅವರು ಈ ಸಲ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡದ್ದು ನಮ್ಮ ಎಲ್ಲರ ಒಂದು ಸಂತೋಷದ ವಿಷಯ ಆಗಿದೆ. ಅದಕ್ಕೆ ತೆಗೆದಂತಹ ಕಮಿಟಿಯಲ್ಲಿ ಒಳ್ಳೆ ಜನರನ್ನು ಗುರುತಿಸಿಕೊಂಡೇ ಈ ಶಾಲೆಯನ್ನು ಒಂದು ಮಾದರಿಯ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಅಂತಂತೆ ಜನರನ್ನೇ ಆಯ್ಕೆ ಮಾಡಿ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಈ ಶಾಲೆಯ ಶಿಕ್ಷಣದ ಅರಿತಂತ ಅವರು ಒಳ್ಳೆ ರೀತಿಗೆ ತರ್ತಾರೆ ಅಂತ ನಮಗೆ ಖಂಡಿತ ಭಾವನೆ ಆದ ಕಾರಣ ಮಾತ್ರ ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಸಂಘಟನೆ ಇದು ಸಣ್ಣ ಸಂಘಟನೆ ಇರಲ್ಲ. ನಮ್ಮ 1926ರಲ್ಲಿ ಸಮಸ್ತ ಕೇರಳ ಜಮಿಯತ್ ಉಲೇಮಾ ಎಂಬ ಸ್ವಾತಂತ್ರ್ಯ ಸಿಕ್ಕಿದ 1926ರಲ್ಲಿ ಸ್ಥಾಪನೆಗೊಂಡಂತಹ ಒಂದು ಜಮಿಯತ್ ಉಲೇಮಾ ಶಿಕ್ಷಕರ ಅಧ್ಯಾಪಕರ ಒಂದು ಸಂಘಟನೆಯಾಗಿದೆ. ಇದರ ಹಾದಿರದಲ್ಲಿರುವಂತಹ ಒಂದು ಅದರಿಂದ ಬಂದಂತಹ ಸಂಘ ಸಂಸ್ಥೆ ಆಗಿದೆ SKSF ಅಂತ. ಸಮಸ್ತ ಹೇಳಿಕೊಟ್ಟಿದ್ದು ನಾವು ಬದುಕುವುದಾದರೆ ಮತ್ತೊಬ್ಬರಿಗೆ ತೊಂದರೆಯಾಗುವ ರೀತಿಯಲ್ಲಿ ಬದುಕಬಾರದು ಅಂತ ಹೇಳಿಕೊಟ್ಟ ನಮ್ಮ ಸಮಸ್ತ ಆಗಿದೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರ ಬಡವರ ಕಣ್ಣೀರು ಒರೆಸುವಂತ ಕೆಲಸ ಕೂಡ ಮಾಡಬೇಕು ಅಂತ ಸಮಸ್ತ ಪಾಠವನ್ನು ಮಾಡಿದ ಸಂಘಟನೆ ಕೂಡ ಆಗಿದೆ. ಶಿಕ್ಷಣದಿಂದ ಚೆನ್ನಾಗಿದ್ದರೆ ನಮ್ಮ ಒಂದು ಕುಟುಂಬ ತಮ್ಮ ಶಿಕ್ಷಣದಿಂದ ಚೆನ್ನಾಗಿದ್ದ ಒಂದು ವ್ಯಕ್ತಿಯನ್ನು ನಾವು ನಿರ್ಮಿಸಬಹುದು. ನಿಮಗೆ ವ್ಯಕ್ತಿ ಚೆನ್ನಾಗಿದ್ದರೆ ನಮ್ಮ ಒಂದು ಕುಟುಂಬವನ್ನು ನಿರ್ಮಿಸಬಹುದು. ಕುಟುಂಬ ಚೆನ್ನಾಗಿದ್ದರೆ ನಮ್ಮ ಸಂತತಿ ಕೂಡ ಚೆನ್ನಾಗಿರ್ಬೋದು. ಎಲ್ಲವೂ ಚೆನ್ನಾಗಿದ್ರೆ ಸಮಾಜ ಕೂಡ ಚೆನ್ನಾಗಬಹುದು. ಅದೊಂದು ವ್ಯಕ್ತಿಯಲ್ಲಿ ನಿರ್ಮಿಸುವ ಒಂದು ಸಹಾಯ ಆಗಿದೆ. ನಾವು ಅರ್ಥ ಮಾಡಬೇಕು. ಕೆಲವರು ಕೇಳಿದ್ರು SKSFನವರು ಯಾಕೆ ಈ ಕಾಂಪೌಂಡ್ ನಿರ್ಮಿಸಬೇಕು ಅಂತ. ಸರ್ಕಾರದ ಶಾಲೆಯಾಗಿದೆ, ಇದಕ್ಕೆ ಯಾಕೆ ನಿರ್ಮಿಸಬೇಕು? ಸರ್ಕಾರದಲ್ಲಿ ಹಣ ಇಲ್ವಾ? ಏನಿಲ್ಲ ನಾವು ನಿರ್ಮಿಸಬೇಕು ಅಂತ ಕೇಳಿದ್ರು. ಸರ್ಕಾರಿ ಶಾಲೆಯಲ್ಲಿ ಶಾಲೆ ಕಟ್ಟಿದ್ದು ಸರ್ಕಾರವೇ, ಆದರೆ ಇಲ್ಲಿ ಕಾಂಪೌಂಡ್ ಜಾಗ ಕೊಟ್ಟದ್ದು ಸರ್ಕಾರವೇ. ಆದರೂ ನಾವು ಭಾರತವನ್ನು ಪ್ರೀತಿ ಮಾಡಬೇಕು. ಭಾರತ ಎಂದ್ರೆ ಇಲ್ಲಿರುವ ಮಣ್ಣಲ್ಲ, ಕಣ್ಣಲ್ಲ, ಅಥವಾ ಬಾವುಟವಲ್ಲ, ಗುಡಿ ಅಲ್ಲ, ಚರ್ಚೆ ಅಲ್ಲ, ದೇವಸ್ಥಾನವೂ ಅಲ್ಲ. ಆದರೆ ನಮ್ಮ ಭಾರತದ ಇಲ್ಲಿರುವ ಜನಗಳೇ ನಾವೇ ಅಭಿವೃದ್ಧಿ ಮಾಡಬೇಕಾದದ್ದು. ನಾವು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಾವು ಈ ಶಾಲೆಯನ್ನು ನಮ್ಮ ಮಕ್ಕಳನ್ನ ಮುಂದಿನ ಬಾವಿಗೆ ನಮ್ಮ ಭಾರತ ದೇಶವನ್ನು ಕಟ್ಟಬಹುದು. ಅದೇ ಸರ್ಕಾರ ಮಾತ್ರ ಕಟ್ಟಬೇಕು ಅಂತಲ್ಲ, ನಮ್ಮ ಮಕ್ಕಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರಾಗಲಿ ಅದಕ್ಕೆ ಏನಾದರೂ ಒಳ್ಳೆಯ ಹೃದಯದಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡಿ, ಯಾವತ್ತೂ ಕೂಡ ಮನಸ್ಸುಗಳನ್ನು ಕಸದ ಪುಟ್ಟಿ ಹಾಗೆ ಮಾಡಬೇಡಿ. ಅದನ್ನು ಒಳ್ಳೆಯ ಒಂದು ಹೃದಯವನ್ನಾಗಿ ಮಾರ್ಪಡಿಸಿ ಅಂತ ನಿಮ್ಮ ಹತ್ರ ನಾನು ವಿನಂತಿಸ್ತಾ ಇದ್ದೇನೆ. ಯಾವತ್ತೂ ಕೂಡ ಇವತ್ತು ನೋಡಿ, ನಮ್ಮ ಮನಸ್ಸು ವಿಶಾಲ, ಎಷ್ಟೇ ಹಣ ಇದ್ರೂ ಕೂಡ ನಮ್ಮ ಗುಣಕ್ಕೆ ಇರುವಂತ ಬೆಲೆ ಅದಕ್ಕೆ ಇರೋದಿಲ್ಲ. ನಮ್ಮ ವಿಶಾಲವಾಗಿದ್ರೆ ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇರುವುದು. ಇಲ್ಲಿ ಕಷ್ಟಪಟ್ಟು ಒಂದು ಹೊತ್ತಿಗೆ ಕಷ್ಟ ಇದ್ದವರು ಹಗಲು ದುಡಿದು ಬಂದು ರಾತ್ರಿ ಈ ಕೆಲಸವನ್ನು ಮಾಡಿದ್ದಾರೆ. ಅದು ಮಾಡಬೇಕಾದ್ರೆ ಹಣ ಇದ್ದರೆ ಸಾಲದು, ತುಂಬಾ ಹೃದಯ ಇರುವಂತ ಒಳ್ಳೆಯ ಮನಸ್ಸು ಬೇಕು. ಮೊದಲ ಕಾಲದಲ್ಲಿ ದೇವಸ್ಥಾನಗಳು, ಮಸೀದಿಗಳೊಳಗೆ, ಚರ್ಚ್ಗಳೊಳಗೆ, ಗುಡಿಗಳೊಳಗೆ ಕತ್ತಲಾಗಿ ಸಣ್ಣ ಸಣ್ಣ
ಮಸೀದಿಗಳು, ಚರ್ಚಿಗಳು, ಅದೇ ದೇವಸ್ಥಾನಗಳಿತ್ತು. ಅದರ ಒಳಗೆ ಸಣ್ಣ ಬೆಳಕು ಹೊಳಿತಾ ಇತ್ತು. ಆಗ ದೇವರ ಒಂದು ಭಯ ಇತ್ತು ಎಲ್ಲರಿಗೂ. ಆದರೆ ಈಗಿನ ಕಾಲದಲ್ಲಿ ದೇವಸ್ಥಾನಗಳು, ಚರ್ಚಿಗಳು, ಮಸೀದಿಗಳು ದೊಡ್ಡ ವಿಶಾಲವಾಗಿದೆ, ಲೈಟ್ಗಳು ಜಾಸ್ತಿ ಆಗಿ, ಬೆಳಕುಗಳು ಜಾಸ್ತಿ ಆಗಿದೆ. ಆದರೆ ದೇವರ ಭಯ ಇಲ್ಲದೆ ಮನಸ್ಸುಗಳು ಜನರದು ಕತ್ತಲಾಗಿ ನಿಂತಿದೆ. ಮೊದಲು ದೀಪಗಳ ಕತ್ತಲೆ ಇರುವಾಗ ನಮ್ಮ ಮನಸ್ಸುಗಳ ಬೆಳಕಾಗಿತ್ತು. ಈಗ ಅಲ್ಲಿ ಮಂದಿರಗಳು ಮಾತ್ರ, ದೇವಸ್ಥಾನಗಳು ಮಾತ್ರ, ನಮ್ಮ ಮಸೀದಿಗಳು, ಚರ್ಚಿಗಳು ಮಾತ್ರ ವಿಶಾಲವಾಗಿದೆ. ನಮ್ಮ ಮನಸ್ಸುಗಳು ಕೂಡ ವಿಶಾಲವಾಗಿಲ್ಲ. ಆದ ಕಾರಣ ಎಲ್ಲರೂ ನಾವು ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು. ವ್ಯಕ್ತಿಯನ್ನು ನಿರ್ಮಾಣ ಮಾಡಿದರೆ ನಮ್ಮ ಸಮಾಜವನ್ನು ಒಳ್ಳೆಯದಾಗ್ತದೆ ಹೇಳುತ್ತಾ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕುಕ್ಕಾಜಿ ಶಾಲೆ ಕಾಂಪೌಂಡ್ ದ್ವಾರದ ಉದ್ಘಾಟನಾ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾನು SKSK ಅವರ ಶ್ರಮವು ಇಲ್ಲಿ ಈ ಕಾಂಪೌಂಡ್ ಶಾಲೆ ಇದಕ್ಕೆ ಬಿದ್ದಿದೆ. ತುಂಬ ನನಗೆ ಖುಷಿಯಾಯಿತು ತುಂಬ ನೋಡಿ. ಎಲ್ಲರಿಗೂ ನನ್ನ ಈ SKS ಸದಸ್ಯರಿಗೆ ನನ್ನ ಮೊದಲನೇದಾಗಿ ನನ್ನ ಅಭಿನಂದನೆಯನ್ನು ಹೇಳುತ್ತೇನೆ. ಹೀಗೆ ನಿಮ್ಮ ಶ್ರಮವು ಹೀಗೆ ಎಲ್ಲ ಇದಕ್ಕೂ ಆಗಲಿ ಮತ್ತು ಎಲ್ಲರಿಗೆ ಒಂದು ಒಳ್ಳೆಯದು ಒಂದು ಆಗ್ತದೆ ನನಗೆ ಎನಿಸ್ತದೆ. ಅಂದರೆ ನಿಮ್ಮ ಈ ಕೊರೋನಾ ವೇಳೆಯಲ್ಲಿ ನಿಮ್ಮ ಒಂದು ಇದು ರಕ್ತದಾನವಾಗಲಿ ಮತ್ತು ಬೇರೆ ಏನೋ ಆಗಲಿ ನಿಮ್ಮ ಒಂದು ಶ್ರಮ ಒಂದು ಇಲ್ಲಿ ವ್ಯಕ್ತವಾಗಿದೆ ಅಂತೇಳಿ ನನಗೆ ಈಗ ಎಲ್ಲ ಈ ಅಧಿಕಾರಿಗಳು ಹೇಳಿದರು. ನನಗೆ ತುಂಬ ಖುಷಿಯಾಯಿತು ಅದನ್ನು ಕೇಳಿ. ಹೀಗೆ ನಿಮ್ಮ ಶ್ರಮವು ಮುಂದುವರಿಯಲಿ ಹಾಗೂ ಈ ಶಾಲೆಯ ಅಭಿವೃದ್ಧಿ ಚೆನ್ನಾಗಿರಲಿ ಹಾಗೂ ಅಧ್ಯಾಪಕರೊಂದವರು ಹಾಗೂ ಶಾಲೆಯ ಮಕ್ಕಳು ಉಜ್ವಲವಾಗಿ ಬೆಳೆಯಲಿ. ಈ ಶಾಲೆ ತುಂಬ ಒಂದು ಒಳ್ಳೆಯ ದೇಗುಲವಾಗಿ ಬೆಳೆಯಲಿ ಎಂದು ಹೇಳುತ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಸಾಧಾರಣ ಇದೇ ಪ್ರೈಮರಿ ಶಾಲೆಯಲ್ಲಿ ನಾನು 84ರಿಂದ 98ರವರೆಗೆ ಸುದೀರ್ಘವಾಗಿ ನನ್ನ ವೈಯಕ್ತಿಕವಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೆ, ಅಧ್ಯಾಪಕ ವೃತ್ತಿಯನ್ನು ಮಾಡಿಕೊಂಡು. ಬಹುಶಃ ಇಲ್ಲಿ ನನ್ನ ಶಿಷ್ಯಂದರೆ ಇದ್ದಾರೆ, ಕಾಣ್ತಾರೆ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇದೇ ಹತ್ತಿರ ಇರುವಂಥ ನಡುಕಿದ್ದಲ್ಲಿ ಶಾಲೆಯಲ್ಲಿ ನಾನು ಸಾಧಾರಣ 98ರಿಂದ 2018ರವರೆಗೆ 21 ವರ್ಷದ ಕಾಲ ಸೇವೆ ಮಾಡಿ ನಿವೃತ್ತಿ ಹೊಂದು ಈಗ ನಿವೃತ್ತಿ ಜೀವನವನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದೇನೆ. ಆದರೆ ನಿವೃತ್ತಿ ಜೀವನವನ್ನು ಇಲ್ಲಿ ಇಟ್ಟುಕೊಂಡು ಸುಮ್ಮನೆ ನಾನು ಕೂತುಕೊಳ್ಳಲು ಬಿಡಲಿಲ್ಲ. ಇಲ್ಲಿ ಹತ್ತಿರ ಇರುವಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆತ್ಮೀಯರಾದಂಥ ಗಣೇಶ ಇದ್ದಾದರು. ಇವರು ನನ್ನನ್ನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅವರು ನನ್ನನ್ನು ಬಿಟ್ಟು ಹಾಕೋದಿಲ್ಲ. ಸುರೇಶ, ನೀವೊಂದು ನಿಮ್ಮ ಇದಕ್ಕೆ ಬೇಕು ಮಾರೆ ಬಾ. ಹಾಗೆ ಈ ಶಾಲೆಯಲ್ಲಿ ನನ್ನನ್ನು, ಪ್ರೌಢಶಾಲೆಯಲ್ಲಿ ನನ್ನನ್ನು ಶಿಕ್ಷಣ ತಜ್ಞ ಎಂಬಂಥ ಒಂದು ಗೌರವವನ್ನು ಕೊಟ್ಟು ನಮ್ಮನ್ನು ಅದರಲ್ಲಿ ಸೇರಿಸಿಬಿಟ್ಟಿದ್ದಾರೆ. ನನ್ನಿಂದ ಈ ಶಾಲೆಗೆ ಯಾವ ಮಕ್ಕಳು ಬರುವುದಿಲ್ಲ. ನನ್ನ 2 ಮಕ್ಕಳು ಕಲಿತು ಸಾಧಾರಣ ಒಬ್ಬ BCom ಆಗಿ CA ಟ್ರೈನ್ ತಗೊಳ್ತಾ ಇದ್ದಾನೆ. ಇನ್ನೊಂದು ಮಗಳು BCom ಆಗಿ ಇದೇ ಶಾಲೆಯಲ್ಲಿ ಕಲಿತಾನೆ, ಇಲ್ಲಿ ಅಲ್ಲ ಪ್ರೈಮರಿ ಶಾಲೆಯಲ್ಲಿ ಕಲಿತು ಅವಳು MCom ಕಲಿತು ಅವಳನ್ನು ಮದುವೆ ಮಾಡಿ ಫಾರಿನಿಗೆ ಶಾರ್ಜಾದಲ್ಲಿದ್ದಾನೆ. ನನ್ನ ಆಗುವಂಥ ಅಳಿಯ, ಹಾಗೆ ಅಲ್ಲಿ ಅವ ಇದ್ದಾನೆ. ಹಾಗೆ ಇನ್ನು ಈ ವಿಚಾರದಲ್ಲಿ ಕೇಳಿದರೆ ಈ ಶಾಲೆ ಮೊದಲು ಇಲ್ಲಿ ಹೈಸ್ಕೂಲ್ ಆಗಬೇಕು ಅಂತಿದ್ದರೆ ಬಹಳ ಪ್ರಯತ್ನ ಪಡ್ತಾ ಇದ್ದೆ. ಇಲ್ಲಿಗೆ ಆಗ್ತಾ ಇರಲಿಲ್ಲ. ಹತ್ತಿರ ಇಲ್ಲಿ ಮುಜಬೇಲಿ ಎಂಬಂತಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಅಲ್ಲೇ ಇತ್ತು. ಆಗ ಇಲ್ಲಿಯ ಕೆಲವು ಕುಕ್ಕಾಯಿ ಶಾಲೆಯಲ್ಲಿರುವಂಥ ಅಧ್ಯಾಪಕರು, ಮೇರ ಮಾಸ್ಟರ್ಗಳು, ಹಲವಾರು ದುಮಂಡ್ರಿಗಳು, ಹಲವಾರು ಮಾಸ್ಟರ್ಗಳಿದ್ದರು. ಇವರೆಲ್ಲ ಸೇರಿಕೊಂಡು ಮತ್ತು ಈ ಊರಿನ ಜನರು ನಾವು ಇಲ್ಲಿ ಯಾಕೆ ನಮ್ಮ ಕುಕ್ಕಾಜಿಯಲ್ಲಿ ಒಂದು ಪ್ರೌಢಶಾಲೆಯನ್ನು ಯಾಕೆ ತೆರೀಬಾರದು ಎಂಬುದಕ್ಕಾಗಿ ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿದಾಗ 8ನೇ ತರಗತಿಯನ್ನು ಅಲ್ಲಿ ಹತ್ತಿರದಲ್ಲಿರುವಂಥ ಪ್ರೈಮರಿ ಶಾಲೆಯಲ್ಲಿ ಪ್ರಾರಂಭವಾಗಿ ಅಲ್ಲಿಗೆ ಬೇಕಾಗಿ ಆವಾಗ ಆ ಶಾಲೆಗೆ 8th ತರಗತಿಗೆ ಕಲಿಸಬೇಕಾದರೆ ನಮ್ಮ ಇಲ್ಲೇ ಇರುವಂಥ ಹೊಸ ಶಾಲೆಯವರು ಬಂದರು. ಅವರು ಅಲ್ಲಿ ಅಲ್ಲಿ ಇದ್ದುಕೊಂಡು ಈಗ ಪಾಠ ಮಾಡ್ತಾಯಿದ್ರು. ಕೊನೆಗೆ 8th ಆದ ನಂತರ ಇನ್ನೂ
ಹೋಗಬೇಕಾದ್ರೆ ನಾವು ಒಂದ ಪಾಣೆಮಗಳೂರು ಅಥವಾ ಸಜೀಫ ಇಲ್ಲದ್ರೆ ನೋಜಿಬೈ ಇಲ್ಲಿಯಾದ್ರೂ ಹೋಗಬೇಕು. ಯಾವುದೂ ಬೇಡ, ಇಲ್ಲೇ ಆಗಲಿ ಮತ್ತು ಗುಕ್ಕಾಲಿಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಆಗಬೇಕು ಅಂತೇಳಿ 9th ಮತ್ತು 10th ಪ್ರಾರಂಭ ಆಯಿತು. ಸಾಧಾರಣ ಒಂದು ಚಿಕ್ಕದಾದಂಥ ರೂಮಲ್ಲಿ ಮಾಡಿಕೊಂಡು ಕೆಲಸ ಪ್ರಾರಂಭ ಆಯಿತು. ಆವಾಗ ಇಲ್ಲೇ ಆವಾಗ ಈ ಗ್ರಾಮ ಪಂಚಾಯತ್ ಹಿಂಬದಿಲಿರುವಂಥ ಈ ಪ್ರದೇಶದಲ್ಲಿ ಈ ಶಾಲೆ ಒಂದು ಇದಾಗಿ ಇತ್ತು, ಸಾಧಾರಣ ಒಂದು ಸಾರ್ವಜನಿಕ ಮೈದಾನದ ಹಾಗೆ. ಇಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡೋದಿದ್ದರೆ ಇಲ್ಲಿ ಬರೋದು. ಆಮೇಲೆ ಆ ಶಾಲೆಯಲ್ಲಿ ಏನಾದರೂ ಮಕ್ಕಳು ಆಟಗಳು ಆಗಬೇಕಿದ್ದರೆ 6-7 ತರಗತಿಯ ಕೊನೆಗೆ 4ನೇ ಅಲ್ಲಿಯ ಆಟದ ಸ್ಪರ್ಧೆಗೆ ಆವಾಗ ನಾವು ಇಲ್ಲೇ ಈ ಗ್ರೌಂಡಿನಲ್ಲಿ ಆಟವನ್ನು ಆಡ್ತಾ ಇದ್ದೆವು. ನಮಗೆ ಇಲ್ಲಿ ಆಟ ಆಡ್ತಾ ಇರುವಂಥ ಸಂಬಂಧದಲ್ಲಿ ಹಲವಾರು ನಮಗೆ ಪ್ರಶಸ್ತಿಗಳು ಬರ್ತಾ ಇತ್ತು. ಪ್ರೈಮರಿ ಶಾಲೆ ಇರುವಾಗ ಹೀಗೆ ಪ್ರೌಢಶಾಲೆ ಆಯಿತು. ಆದಾಗ ಕೆಲವು ಕಾಲ ಇಲ್ಲಿ ಶಾಲೆಯಲ್ಲಿ ಬರುತ್ತಾ ಇರುವಂಥ ಸಮಯದಲ್ಲಿ ಅಂದರೆ ಈ ಕೆಳಗೆ ಹೋಗುವಂಥ ಸಾಧ್ಯ ದಾರಿಗಳು ಆ ಕೆಲವು ಜನರು ಕೂಡ ಇಲ್ಲಿ ಇದ್ದುಕೊಂಡು ರಾತ್ರಿ ಸಾಧಾರಣ 10 ಗಂಟೆಯಿಂದ ಮೇಲೆ ಇಲ್ಲಿ ಹಿಂಬದಿರುವಂಥ ಒಂದು ಅಂಗನವಾಡಿ ಕಟ್ಟಡ ಅದರಲ್ಲಿ ಜಗಲಿಯಲ್ಲಿ ಕುಳಿತುಕೊಂಡು ಏನಾದರೂ ಒಂದು ಕಸರತೆಯನ್ನು ಮಾಡುವಂಥದ್ದು ಮಾಡಿ ಅಲ್ಲಿಗೆ ಅದು ಆಗಲಿಲ್ಲ ಅಂತಾದರೆ ಕಾಣೋದಿಲ್ಲ ಅಂತಾದರೆ ಈ ಶಾಲೆಯ ಹಿಂಬದಿ ಈಗ ಇರುವಂಥ ಪಂಚಾಯತಿನ ಹಿಂಬದಿ ಅಲ್ಲಿ ಬೇಕಾದಷ್ಟು ಕೆಲವು ಬೇಡವಾದಂಥ ವಸ್ತುಗಳಲ್ಲಿ ನಾನು ಹೆಚ್ಚು ಹೇಳಿ ಹೋಗುವುದಿಲ್ಲ. ಇದಂಥ ಪರಿಸ್ಥಿತಿಯಾಗುವಾಗ ನಮ್ಮ ಶಾಲೆಯಲ್ಲಿ ಈ ಮಕ್ಕಳು ಬರ್ತಾ ಇರ್ತಾರೆ ಪಾಪ. ಆ ಮಕ್ಕಳು ಬಂದು ಇದನ್ನು ನೋಡುವಾಗ ಈ ರೀತಿಯಲ್ಲಿ ಆಯ್ತಲ್ಲ ಈ ಶಾಲೆ ಯಾಕೆ ಹೀಗಾಗಬೇಕು ಅಂತ ಹೇಳುವಾಗ ಸಮಿತಿಯವರೆಲ್ಲ ಸೇರಿಕೊಂಡು ನಾವು ತೀರ್ಮಾನಕ್ಕೆ ಮಾಡಿದ್ವಿ. ಮತ್ತು ಆಗುವ ಮುಖ್ಯೋಪಾಧ್ಯಾಯರು ಹೇಳಿದ ಹಾಗೆ ಒಂದು ಆವರಣವಾದಂಥ ಗೋಡೆ ನಡೆದರೆ ಆದರೆ ಬಹಳ ಉತ್ತಮ, ಗೇಟ್ಗಳಾದರೂ ಬಹಳ ಉತ್ತಮವಾಗಿತ್ತು. ಹಾಗೆ SFನವರು ಸೇರಿಕೊಂಡು ಇವರ ಎಲ್ಲ ನಿಮ್ಮ ಅಧ್ಯಕ್ಷರು ಅದರಲ್ಲಿರುವಂಥ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಗೇಟ್ಗಳನ್ನು ಮಾಡಿದ್ದೀರಾ. ಅದಕ್ಕೆ ಬೇಕಾದ ಏನೂ ತೊಂದರೆ ಇಲ್ಲ. ಇಲ್ಲಿ ನಮಗೆ ಇನ್ನೊಂದು ಭದ್ರವಾದಂಥ ಕೋಟೆ ಆದಾಗೆ ಆಗಿತ್ತು. ಹಾಗೆ ನೀವು ಮಾಡಿದಂಥ ಈ ಕಾರ್ಯಕ್ಕೆ ನಾವು ಶ್ಲಾಘನೀಯವಾಗಿದ್ದೇವೆ. ಇನ್ನು ನಿಮ್ಮ ಮುಂದೆ ಕೂಡ ನಿಮ್ಮದು ಯಾವುದೇ ಒಂದು ಯಾವ ವಿಚಾರಗಳು ಬಂದಾಗ ಅದರಲ್ಲಿ ಒಳ್ಳೆಯ ನಿಮ್ಮದ ಸಹಕಾರ ನಮಗೆ ಬರಲಿ ಅಂತ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಮಾತಾಡಲಿಕ್ಕೆ ಇಷ್ಟಪಡುವುದೇನೆಂದರೆ, ನಾನು ಯಾವಾಗ ಈ ಹಾಲಿಗೆ ಬರುವಾಗ ನನಗೆ ಕಾಣುವ ಜೀವನದ ಪ್ರಶ್ನೆಗೆ ಶಿಕ್ಷಣವೇ ಉತ್ತರ ಎಂದು ಈ ಗೋಡೆಯ 4 ಸೈಡು ಸಹ ಶಿಕ್ಷಣದ ಮಹತ್ವದ ಕುರಿತು ಇಲ್ಲಿ ಕಾಣ್ತಾ ಇದೆ. ನಾವು ಈ ಕ್ಲಸ್ಟರ್ ವತಿಯಿಂದ ಈ ಸ್ಕೂಲಿಗೆ ಕೊಡುಗೆಯಾಗಿ ನೀಡಿದಂತಹ ಕಾಂಪೌಂಡ್ ಗೇಟು ಇದೆಲ್ಲ ನಮಗೆ ಈ ಕ್ಲಸ್ಟರ್ನ ಅಧೀನದಲ್ಲಿ 6 ಶಾಖೆಗಳಿವೆ. ಕುಕ್ಕಾಜೆ, ಕಾಪಿಕಾಡು, ಪಂಚಿಕಲ್, ಗೇರುಬಡ್ಪುನೋಳ, ಪತ್ತುಮುಡಿ ಪದವು, ಹಿರಾಸಂಪೀರ ಹೀಗೆ ಎಲ್ಲ ಶಾಖೆಗಳಿಂದ ನಮಗೆ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅದು ಮಾತ್ರ ಅಲ್ಲ, ರಾತ್ರಿ ಹೊತ್ತಲ್ಲಿ ಆ ಶಾಖೆಗಳಿಂದ ಸದಸ್ಯರು ಬಂದು ಇಲ್ಲಿ 12 ಗಂಟೆ ತನಕ ಕೆಲಸ ಮಾಡಿದ್ದಾರೆ. ಎಲ್ಲವರಿಗೂ ಈ ಸಮಯದಲ್ಲಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ನಮಗೆ STMC ಕಾರ್ಯಾಧ್ಯಕ್ಷರು ಅದು ಮಾತ್ರ ಅಲ್ಲ, ನಮ್ಮದು ಇಲ್ಲಿ ಮುಖ್ಯ ಉಪಾಧ್ಯಾಯರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮಗೆ ಇದು ನಿರ್ಮಿಸುವಾಗ ಸಪೋರ್ಟ್ ಸಹಕಾರ ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಶುಭ ಹಾರೈಸಿ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಮುಂದಕ್ಕೆ ಹೋಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಮನಸಾರೆ ನೆನೆಸುತ್ತಾ, ಪ್ರಥಮವಾಗಿ ಈ ಒಂದು ಶಾಲೆಗೆ ಕೊಡುಗೆ ನೀಡಿದಂಥ SKSSF ಇದರ ಎಲ್ಲ ಕಾರ್ಯಕರ್ತರು ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳನ್ನು ನಾನು ತುಂಬ ಹೃದಯದಿಂದ ಶಾಲೆಯ ಕಾರ್ಯಾಧ್ಯಕ್ಷ ನೆಲೆಯಲ್ಲಿ ಅಭಿನಂದಿಸ್ತೇನೆ ಹಾಗೂ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶಾಲೆ ಸಮಾಜದ ಕಣ್ಣು, ಇದು ತಮಗೆಲ್ಲರಿಗೂ ಗೊತ್ತಿದೆ. ಶಾಲೆ ಅಂತ ಹೇಳಿದ್ರೆ ಸರ್ವಧರ್ಮೀಯರು, ಸರ್ವಧರ್ಮದ ಮಕ್ಕಳು ಬಂದು ಕಲಿಯುವಂಥ ಶಾಲೆ. ಅದು ಮುಸ್ಲಿಮರಿಗಿರ್ಬೋದು, ಹಿಂದೂಗಳಿಗಿರ್ಬೋದು, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್ಖರಿಗೆ ಎಲ್ಲರಿಗೂ ಪವಿತ್ರವಾದ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಾಲೆ. ನಮಗೆ ನಮ್ಮದೇ ಆದ ಧಾರ್ಮಿಕ ಕ್ಷೇತ್ರಗಳು ಬೇರೆ ಬೇರೆ ಇದೆ. ನಮಗೆ ದೇವಸ್ಥಾನಗಳಿದೆ, ನಿಮಗೆ ಮಸೀದಿ ಇದೆ,
ಕ್ರಿಶ್ಚಿಯನ್ರಿಗೆ ಚರ್ಚ್ ಇದೆ. ಆದರೆ ನಾವೆಲ್ಲರೂ ಒಂದಾಗಿ ಏನಾದರೂ ಹಬ್ಬ ಹರಿದಿನಗಳನ್ನು ಆಚರಿಸುವುದಿದೆ ಅದು ಶಾಲೆಯಲ್ಲಿ. ಆದ ಕಾರಣ ನಾನು ಯಾವಾಗಲೂ ಹೇಳಿಕೊಂತು, ಶಾಲೆ ಸಮಾಜದ ಕಣ್ಣು. ಒಂದು ಊರಿನ ಶಾಲೆ ಹೇಗಿದೆ, ಆ ಶಾಲೆಯ ವಠಾರ ಹೇಗಿದೆ, ಆ ಶಾಲೆಯ ಅಧ್ಯಾಪಕರು, ಮಕ್ಕಳು, ಕಲಿಯುವಂಥ ಪೋಷಕರು ಹೇಗಿದ್ದಾರೆ ಅಂತ ನೋಡಿದ್ರೆ ಆ ಊರಿನ ಸಂಸ್ಕೃತಿ ಪರ ಊರಿಂದ ಬಂದ ಜನರಿಗೆ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಕುಕ್ಕಾಜೆಯಲ್ಲಿ ಗ್ರಾಮ ಪಂಚಾಯತದ ಕುಕ್ಕಾಜೆ ಗ್ರಾಮದ ಕೇಂದ್ರ ಸ್ಥಾನದಲ್ಲಿ ಒಂದು ಹೈಸ್ಕೂಲ್ ಸ್ಥಾಪನೆ ಆಗಿದೆ. ಅದೇ ಶ್ರೀಯುತ ಶಿವಕುಮಾರ್ ಸುರೇಶ್ ಮಾಸ್ಟರ್ ಹೇಳಿದಾಗೆ ಈ ಶಾಲೆಯಲ್ಲಿ ಸ್ಥಾಪನೆ ಆಗಲಿಕ್ಕೆ ಇದ್ರೂ ಕೂಡ ಬಹಳಷ್ಟು ಅಡೆತಡೆಗಳಿತ್ತು, ಜಾಗದ ಅಭಾವವಿತ್ತು. ಆಗ ನಾನು ಕುಕ್ಕಾಜೆ ಹೈಯರ್ ಪ್ರೈಮರಿ ಶಾಲೆಯ SDMC ಅಧ್ಯಕ್ಷ ಆಗಿದ್ದೆ. ನಾನು ನಮ್ಮ BOಗೆ ಬರೆದು ಕೊಟ್ಟೆ, ಈ ಶಾಲೆ ಕುಕ್ಕಾಜೆ ಶಾಲೆ ಅಂದರೆ ಈ ಶಾಲಾ ಆಟದ ಮೈದಾನ ಅಂತೇಳಿ ಪಂಚಾಯತ್ ರೆಕಾರ್ಡ್ನಲ್ಲಿತ್ತು. ಇದನ್ನು ನಮ್ಮ ಒಪ್ಪಿಗೆ ಮೇರೆಗೆ ಹೈಸ್ಕೂಲ್ ರಚನೆ ಮಾಡಲಿಕ್ಕೆ ನಾವು ಬಿಟ್ಟುಕೊಟ್ಟೆವು. ಆದ ಕಾರಣ ಈ ಹೈಸ್ಕೂಲ್ ಇಲ್ಲಿ ಆಯಿತು. ನಮ್ಮ ಊರಿನ ಎಲ್ಲ ಮಕ್ಕಳಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಸನಿಹದಲ್ಲೇ ಸಿಕ್ಕುವಂಥ ಒಂದು ಕೆಲಸ ಇಲ್ಲಿ ಆಗಲಿಕ್ಕೆ ಅನುಕೂಲವಾಯಿತು. ಪಂಚಾಯತ್ ಸದಸ್ಯರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಾಗುವಾಗ ಅನೇಕ ತೊಂದರೆಗಳು ಬರ್ತದೆ. ಅಂದರೆ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಪ್ರಥಮವಾಗಿ ನಾವು ಗೇಟು ಆವರಣ ಗೋಡೆ ಮಾಡಬೇಕಿದ್ರು ನಮಗೆ ಬಹಳಷ್ಟು ತೊಂದರೆಗಳು ಬಂದರು. ಆದರೆ ಎಲ್ಲ ಪಂಚಾಯತ್ ಸದಸ್ಯರುಗಳು ಒಮ್ಮತದಿಂದ ನಮ್ಮ ನಿರ್ಧಾರಕ್ಕೆ ಒಪ್ಪಿಗೆ ಕೊಟ್ಟು ಶೀಘ್ರ ಆ ಗೇಟು ಮತ್ತು ದ್ವಾರ ಒಂದು ಉದ್ಘಾಟನೆ ಆಗಲಿಕ್ಕೆ ಸಹಕಾರ ಆಯಿತು ಅಂತ ಹೇಳಲಿಕ್ಕೆ ನಾನು ಆ ನಿಮಿತ್ತಿನಲ್ಲಿ ಪಂಚಾಯತಿನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯೋಪಾಧ್ಯಾಯರು ಹೇಳಿದಾಗ ನಮ್ಮ ಬೇಡಿಕೆ ಹಲವಾರಿದೆ. ಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಆಗಬೇಕು. ಈಗ ತಾನೇ ನನಗೆ ಕಂಡಿತು, ಇಲ್ಲಿ ಬಂದ ಕೂಡಲೇ ನಮಗೆ ಧ್ವನಿವರ್ಧಕದ ವ್ಯವಸ್ಥೆ ಬಹಳ ಕಿರಿಕಿರಿ ಕಂಡಿತು. ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಫಸ್ಟ್ ಇರ್ಬೋದು ಅಂತೇಳಿ. ನಮಗೆ ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾದ ಸಭಾಭವನದ ನಿರ್ಮಾಣ ಆಗಬೇಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಸಭಾಭವನ, ಒಂದು 200 ಜನ ಒಟ್ಟಿಗೆ ಕೂತು ಸಭಾ ಕಾರ್ಯಕ್ರಮ, ಮಕ್ಕಳು, ಪೋಷಕರು ಕೂತು ಇಂಥ ಸಭೆಗಳನ್ನು ಮಾಡಲಿಕ್ಕೆ, ಹಾಗೂ ಒಳ್ಳೆಯ ರೀತಿಯ ಒಂದು ಧ್ವನಿವರ್ಧಕದ ವ್ಯವಸ್ಥೆ, ಹೀಗೆ ಅನೇಕ ವಿಚಾರಗಳು ನಮ್ಮ ಕನಸಿನಲ್ಲಿದೆ. ನಮ್ಮ ಬೇಡಿಕೆಗಳು ಸಮಾಜ ಖಂಡಿತ ಅದನ್ನು ಪೂರೈಸದೆ ಹೇಳುವ ನಂಬಿಕೆ ಕೂಡ ನನಗಿದೆ. ಯಾಕಂದರೆ ನಾವು ಸಮಾಜ ಅಂದರೆ ಸಮಾಜ ಇದು ಕನ್ನಡಿ ಇದ್ದಾಗೆ. ನಾವು ಸಮಾಜವನ್ನು ಹೇಗೆ ನೋಡ್ತೇವೆ ಅದೇ ರೀತಿ ಸಮಾಜ ಕೂಡ ನಮಗೆ ಪ್ರತಿಕ್ರಿಯೆ ಕೊಡ್ತದೆ ಅಂತ ನನ್ನ ಭಾವನೆ. ನಾವು ನೆಗಡ್ತದೆ, ಅವರು ನೆಗಡ್ತಾರೆ. ನಾನು ಕೋಪ ಮಾಡಿದ್ರೆ ಅವ್ರಿಗೆ ಕೋಪ ಬರ್ತದೆ, ಕನ್ನಡಿ ಇದ್ದಾಗೆ. ಆ ನಿಟ್ಟಿನಲ್ಲಿ ನಾವು ಬಹಳಷ್ಟು ಸಮುದಾಯದತ್ತ ಕಾರ್ಯಕ್ರಮ, ಸಮುದಾಯ, ಶಾಲೆ, ಅಧ್ಯಾಪಕರು, ಸರ್ಕಾರ ಒಟ್ಟಿಗೆ ಹೋದರೆ ಒಂದು ಊರಿನ ಶಾಲೆ ಪ್ರಗತಿಯಲ್ಲಿ ಮುಂದುವರಿಯುತ್ತದೆ ಅಂತೇಳಿ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಈ ಶಾಲೆಗೆ ಕೊಡಬೇಕು. ನಮ್ಮದೇ ಮಕ್ಕಳು ಈ ಶಾಲೆಯಲ್ಲಿ ಕಲಿಯುವಂಥದ್ದು ಅಂತ ಹೇಳಿ ನಾವು ಯೋಚನೆ ಮಾಡಿ ಶಾಲೆಗೆ ಆಗಿಂದಾಗೆ ಪೋಷಕರಾದವರು ಬರ್ತಾ ಇರಬೇಕು. ಅಧ್ಯಾಪಕರಲ್ಲಿ, ಮುಖ್ಯೋಧ್ಯಾಪಕರಲ್ಲಿ ತಮ್ಮ ಮಕ್ಕಳ ಗುಣ ನಡತೆ ಅಥವಾ ಅವನ ವಿದ್ಯಾಭ್ಯಾಸದ ಮಟ್ಟವನ್ನು ತಿಳ್ಕೊಂಡು ಈ ಶಾಲೆ ಖಾಲಿ ಭೌತಿಕವಾಗಿ ನಾವು ಅಭಿವೃದ್ಧಿ ಹೊಂದಿದ್ರೆ ಸಾಲದು. ಶಾಲೆಗೆ ಬೇಕಾದ ಶೌಚಾಲಯ ಅಥವಾ ಏನೆಲ್ಲ ಇದ್ದರೂ ಮಕ್ಕಳು ಕಲಿಯದಿದ್ದರೆ ಅದು ಪ್ರಯೋಜನ ಇಲ್ಲ. ಇಲ್ಲಿ 10ನೇ ಕ್ಲಾಸ್ನಲ್ಲಿ ನಮ್ಮ ನಿರೀಕ್ಷೆ ಶಿವಕುಮಾರ್, ನಮ್ಮ ಮುಖ್ಯೋಪಾಧ್ಯಾಯರೆಲ್ಲ ನಾಡ್ದು ಬರುವಂಥ SSLC ಎಕ್ಸಾಮ್ನಲ್ಲಿ 100ಕ್ಕೆ 100 ಮಕ್ಕಳು ಉತ್ತೀರ್ಣ ಆಗಬೇಕು 10ನೇ ಕ್ಲಾಸ್ನಲ್ಲಿ ಅಂತ ನಮ್ಮ ಆಸೆ. ಆ ಆಸೆ ನಮ್ಮದು ಈಡೇರಬೇಕು ಅಂತಂದರೆ ಪೋಷಕರು ಕೂಡ ಮನೆಯಲ್ಲಿ ಸ್ವಲ್ಪ, ಶಾಲೆಯಲ್ಲಿ ಮಕ್ಕಳು ಇರೋದು ಕೇವಲ 5-6 ಗಂಟೆ ಅಲ್ವಾ, ನಿಮ್ಗೆ ಗೊತ್ತು. ಮತ್ತು ಮಕ್ಕಳು ಮನೆಯಲ್ಲಿರುವಂಥದ್ದು. ಆಗ ಮನೆಯಲ್ಲಿ ನೀವು ಮಕ್ಕಳ ಚಟುವಟಿಕೆಗಳನ್ನು ನೋಡ್ತಾ ಇರಬೇಕು. ಯಾಕಂದರೆ ಈಗ ಸರ್ಕಾರವೇ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಿದೆ, ಅನಿವಾರ್ಯ. ಯಾಕಂದರೆ ಈ ಕೊರೋನಾ ಎಲ್ಲ ಬಂದ ಕಾರಣ ಆ ಮೊಬೈಲ್ನಲ್ಲಿ ಅವ್ರು ಏನು ಮಾಡ್ತಾರೆ ಏನು ಅಂತ ನಮಗೆ ಗೊತ್ತಿಲ್ಲ. ನೀವೆಲ್ಲ ಅದನ್ನು ಸ್ವಲ್ಪ ಗಮನ ಹರಿಸಿ ಮಕ್ಕಳನ್ನು ಸ್ವಲ್ಪ ಓದಿನ ಕಡೆಗೆ ಅವರ ಮನಸ್ಸು ಹೋಗೋ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಶಾಲೆಯ ಭೌತಿಕ ಅಭಿವೃದ್ಧಿಯ ಜೊತೆಗೆ ಮಕ್ಕಳ ಇದು ವಿದ್ಯಾಭ್ಯಾಸದ ಮಟ್ಟ ಕೂಡ ಬೆಳೆಯುವ ರೀತಿಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದರೆ ಈಗಾಗಲೇ 1:30-2 ಗಂಟೆ ಆಯಿತು. ಬಹುಶಃ ಮಸೀದಿಯಿಂದ ಕೆಲವರು ಸೀದಾ ಇಲ್ಲಿಗೆ ಬಂದಿದ್ದಾರೆ, ಊಟ ಕೂಡ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಹೆಚ್ಚು ಮಾತಾಡಿದ್ದಾರೆ ಅಂತೂ ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಕೂಡ ಸಂತೋಷ ಆಗ್ತಾ ಇದೆ. ಮಾನ್ಯ ಗಣೇಶ್ ಐತಾಳ್ ಸರ್ ಅವರ ಆ ನುಡಿಗಳಾಗಿರಬಹುದು, ಅದೇ ರೀತಿಯಲ್ಲಿ ಈ ಊರಿನ ಇಷ್ಟು ಬೆಳವಣಿಗೆಗೂ ಕೂಡ ಅಡಿಪಾಯವನ್ನು ಕೊಡುವುದರಲ್ಲಿ ಬಹಳಷ್ಟು ಶ್ರಮವನ್ನು ಪಟ್ಟಂತಹ ರಮೇಶ್ ಸರ್ ಆಗಿರಬಹುದು, ಅದೇ ರೀತಿಯಲ್ಲಿ ಈಗ ಇನ್ನು ಬರುವಂತಹ ಮಕ್ಕಳನ್ನು ಬಹಳ ಉತ್ತುಂಗಕ್ಕೆ ಏರಿಸಬೇಕು ಎನ್ನುವಂತಹ ರೀತಿಯಲ್ಲಿ ಈ ಶಾಲೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರಬಹುದು, ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಮತ್ತು ಸದಸ್ಯನಲ್ಲಿರುವಂತಹ
ಅನೇಕ ಬಹು ವ್ಯಕ್ತಿತ್ವಗಳು ಆಗಿರಬಹುದು. ಇವರ ಮುಂದೆ ಏನು ಮಾತಾಡಬೇಕಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇವಾಗ ಸರ್ ಅವರು ಹೇಳಿದರು, ಇದು ಕೇವಲ ಒಂದು ಕಂಪೌಂಡ್ ಏನಲ್ಲ, ಇದೊಂದು ಕೋಟೆಯಾಗಿದೆ ಅಂತ ಅಲ್ವಾ. ಇದು ಬಹುಶಃ ಇದು ಕೋಟೆ ತಾನೇ ಆಗಿದೆ. ಒಂದು ವಿದ್ಯಾ ಕೇಂದ್ರಕ್ಕಿರುವಂತಹ ಒಂದು ಕೋಟೆ ಅದು ನಿರ್ಮಾಣ ಮಾಡಿಯೇ ಇರಬೇಕು. ಇಲ್ಲ ಅಂತ ಹೇಳಿದರೆ ಕೇವಲ ಶಿಕ್ಷಣ ಹೊಂದುವುದರೊಂದಿಗೆ ಭೌತಿಕವಾಗಿಯೂ ಕೂಡ ಅದನ್ನು ನೋಡಿದರೆ ಮಾತ್ರವೇ ಇನ್ನೂ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಈ ವಿಷಯವನ್ನು ಹೇಳಿದೆ ಅಂತ ಹೇಳಿದರೆ, ಎಲ್ಲರೂ ಕೂಡ ನೋಡೋದು ಒಂದು ಊರಿನ ಯಶಸ್ಸು, ಒಂದು ಊರಿನ ಇಂಪ್ರೂವ್ಮೆಂಟ್ ಇರುವುದೇ ಅದು ವಿದ್ಯಾ ಕೇಂದ್ರದಲ್ಲಿ ಆಗಿರ್ತದೆ. ಅಲ್ಲಿಯ ಮಕ್ಕಳಾಗಿರಬಹುದು, ಅಲ್ಲಿಯ ಕಂಪೌಂಡ್ ಆಗಿರಬಹುದು, ಅಲ್ಲಿಯ ವಾತಾವರಣ ಆಗಿರಬಹುದು, ಅಲ್ಲಿಯ ಅಧ್ಯಾಪಕರ ವೃಂದದವರಾಗಿರಬಹುದು, ಅವರ ನಡವಳಿಕೆ, ಮಕ್ಕಳ ನಡವಳಿಕೆ, ಅದೇ ರೀತಿಯಲ್ಲಿ ವಾತಾವರಣ, ಇದನ್ನು ನೋಡಿಯಾಗಿದೆ ಜನರೆಲ್ಲರೂ ಕೂಡ ಹೊರಗಿನಿಂದ ಬಂದವರು ನೋಡುವಂತಹದ್ದು. ಬೇರೆ ಏನೂ ಕೂಡ ಮಾರ್ಕ್ ಹಾಕಲಿಕ್ಕೆ, ಒಂದು ಊರಿನ ಬಗ್ಗೆ ಹೆಚ್ಚಾಗಿ ಮಾರ್ಕ್ ಹಾಕಲಿಕ್ಕೆ ಬೇಕಾದದ್ದು ಅಲ್ಲಿಯ ಶಾಲಾ ವಾತಾವರಣ, ಶಾಲಾ ವಠಾರ ಆಗಿದೆ. ಅದು ಕಾಣುವಾಗಲೇ ಎಲ್ಲರಿಗೂ ಕೂಡ ಸಂತೋಷ ಆಗ್ತದೆ. ಪ್ರೈಮರಿ ಸ್ಕೂಲ್ ಇದ್ದದ್ದು, ಮತ್ತು ಹೈಯರ್ ಪ್ರೈಮರಿ ಆಯಿತು, ಮತ್ತು ಪ್ರೌಢಶಾಲೆ ಆಯಿತು. ಇದಕ್ಕೆ ಬೇಕಾದಂತಹ ಒಂದು ಸಭಾಂಗಣ ಬೇಕು. ಅದೇ ರೀತಿಯಲ್ಲಿ ಅನೇಕ ವಾಗಿರುವಂಥ ಉದ್ದೇಶಗಳನ್ನು ಇಟ್ಟಿದ್ದಾರೆ. SDMC ಕಾರ್ಯಕರ್ತರಾಗಿರ್ಬೋದು, ಊರಿನ ನಾಗರಿಕರಾಗಿರ್ಬೋದು. ಏನಿದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೂಡ ಇಷ್ಟಪಡುವುದು, SKSFನ ಕಾರ್ಯಕರ್ತರು ಯಾವತ್ತೂ ಕೂಡ ಶಾಲೆಯ ಒಟ್ಟಿಗೆ ಇರ್ತಾರೆ, ಶಾಲೆಯ ಕಾರ್ಯಕರ್ತರೊಟ್ಟಿಗೆ ಇರ್ತಾರೆ. ಮಾತ್ರವಲ್ಲ, ಎಷ್ಟು ಏನು ಕಾರ್ಯಕ್ರಮ ಇದ್ರೂ ಕೂಡ ಅದರ ಒಟ್ಟಿಗೆ ಎಷ್ಟೆಲ್ಲ ಆಗ್ತದೆ ಅಷ್ಟು ನಮ್ಮ SKSFನ ಕಾರ್ಯಕರ್ತರು ಒಟ್ಟಿಗೆ ಇರ್ತಾರೆ. ಇನ್ನು ಪ್ರೌಢಶಾಲೆ ಕಳೆದ ನಂತರ ಅನೇಕ ಮಂದಿ ಶಾಲೆಯನ್ನು ಡಿಸ್ಕಂಟಿನ್ಯೂ ಮಾಡೋದು ಕಾಣಬಹುದು. ಕುಕ್ಕಾಜಯ ಈ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜಾಸ್ತಿಯಾಗಿ ಕಲೀಲಿಕ್ಕೆ ಹೋಗ್ತಾ ಇಲ್ಲ. PUC ಆಗಿರಬಹುದು, ಡಿಗ್ರಿ ಆಗಿರಬಹುದು. ಅವಾಗ ಆದರೆ ಇದೇ ಊರಿನಲ್ಲಿ ಒಂದು ಪ್ರೌಢಶಾಲೆ ಕಳೆದ ನಂತರ ಪದವಿ ಪೂರ್ವ ಕಾಲೇಜ್ ಆಗಿರಬಹುದು. ಇನ್ನು ತದನಂತರ ಇನ್ನೂ ಕೂಡ ಮುಂದುವರಿಯಬೇಕಾದ್ರೆ ಪ್ರಥಮ ದರ್ಜೆ ಕಾಲೇಜುಗಳಾಗಿರಬಹುದು ಈ ಊರಿನಲ್ಲೇ ಮೂಡಿ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾಕಷ್ಟು ತಾಳ್ಮೆಯಿಂದ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದಗಾಗಿಸಿಕೊಟ್ಟಿದ್ದೀರಿ. ತಾವೆಲ್ಲ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ತಮ್ಮೆಲ್ಲರನ್ನ ಸತ್ಪೂರ್ವಕವಾಗಿ ವಂದಿಸುತ್ತಾ ಧನ್ಯವಾದ ಸಮರ್ಪಣೆಗಳನ್ನು ನೆರವೇರಿಸಿಕೊಡಬೇಕು ಅಂತ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಕೇಶವ ಸರ್ ಈ ಸಂಸ್ಥೆಯ ಮೇಲೆ ಆತ್ಮಾಭಿಮಾನವಿಟ್ಟು ನಮ್ಮ ಶಾಲೆ, ನಮ್ಮೆಲ್ಲರ ಶಾಲೆ, ನಮ್ಮೂರ ಶಾಲೆ ಎಂದು ಪರಿಗಣಿಸಿ ಈ ಸಂಸ್ಥೆಗೆ ಒಂದು ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಒಂದು ಸುಸ್ಥಿರತೆ ಇಂದು ನಮಗೆ ಎದ್ದು ಕಾಣುತ್ತಿದೆ. ಇಲ್ಲಿಯವರೆಗೆ ಓಪನ್ ಆಗಿದ್ದ ಶಾಲೆಗೆ ಒಂದು ಬೀಗ ಹಾಕುವಂತಹ ಪರಿಸ್ಥಿತಿ ನಿಮ್ಮಿಂದ ನಮಗೆ ಬಂದಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಪ್ರೀತ್ಯಾದರಗಳಿಂದ ಪ್ರಥಮವಾಗಿ ಅಭಿನಂದಿಸುತ್ತಾ ತಮ್ಮ ಸೇವೆಗಳನ್ನು ನಾವು ಸ್ಮರಿಸುತ್ತಾ ಸರ್ಕಾರಿ ಪ್ರೌಢಶಾಲೆ ಮೆಣಸಿನಕಾಯಿ ಇದರ ಶಾಲಾ ಕಾಂಪೌಂಡ್ ಮತ್ತು ದ್ವಾರದ ಉದ್ಘಾಟನಾ ಸಮಾರಂಭದ ಪ್ರವರ್ತಕರಾದ SKSSF ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳನ್ನು ನೆನಪಿಸುತ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿ ಶಾಲಾ ಕಾಂಪೌಂಡ್ ಮತ್ತು ದ್ವಾರದ ಫಲಕದ ಅನಾವರಣವನ್ನು ಮಾಡಿಕೊಟ್ಟ SKSSF ಜಿಲ್ಲಾ ಘಟಕದ ಅಧ್ಯಕ್ಷರು ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.